Hello. Hello, mic check. Hello. 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 ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಾಮೀಜಿಯವರ ಪಾದ ಪೂಜೆಯನ್ನು ಮಾಡಿ ತಮ್ಮ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರು ಆಗಮಿಸಲಿಕ್ಕಿದ್ದಾರೆ.
ಭಕ್ತಾಭಿಮಾನಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮೀಜಿಯನ್ನು ಭಕ್ತಿಪೂರ್ವಕವಾಗಿ ಆಗಮಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನಾಗ ದೇವಸ್ಥಾನ ಬೆಣ್ಣಗೇರಿ ಗುಚ್ಚಾಡಿ ನಾಗಮಂಡಲೋತ್ಸವದ ಸುವರ್ಣ ಮಹೋತ್ಸವದ ಈ ಒಂದು ಭಕ್ತಿಪೂರ್ವಕವಾಗಿರತಕ್ಕಂಥ ಗಳಿಗೆಯಲ್ಲಿ ಭಕ್ತಾಭಿಮಾನಿಗಳು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನಾಗ ದೇವಸ್ಥಾನ ಬೆಣಗೇರಿ. ಅದೇ ರೀತಿ ಮಹಿಳೆ ಮಾತರು ಕಲಶದೊಂದಿಗೆ ಪೂರ್ಣ ಸಿದ್ಧತೆಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರ ಆಗಮನ ಕಂಡುಕೊಳ್ಳಬೇಕಾಗಿದೆ. ಹಾಗೆ ಭಕ್ತ ಶಿಬಿರಲ್ಲಿ ಒಂದು ವಿಜ್ಞಾಪನೆ, ಕೌಂಟರಿನ ಎದುರುಗಡೆ ಯಾರು ಕೂಡ ನಿಂತ್ಕೊಳ್ಬಾರ್ದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೌಂಟರಿನ ಎದುರುಗಡೆ ಯಾರು ಕೂಡ ನಿಂತ್ಕೊಳ್ಬಾರದು. ದಯವಿಟ್ಟು ಎಲ್ಲರೂ ಆಸೀನರಾಗಿ ಈ ಒಂದು ಭಕ್ತಿಪೂರ್ವಕವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಸೇವಾಕರ್ತರು ದಯವಿಟ್ಟು ಇನ್ನು ಕೆಲವು ಕುರ್ಚಿಗಳನ್ನು ಆಗಿ ಭಕ್ತಾಭಿಮಾನಿಗಳಿಗೆ ಆಸನವನ್ನು ಸ್ವೀಕರಿಸುವಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೇವಾಕರ್ತರು, ಸ್ವಯಂ ಸೇವಕರು ದಯವಿಟ್ಟು ಆದಷ್ಟು ಇನ್ನಷ್ಟು ಕುರ್ಚಿಗಳನ್ನು ಹಾಕಿ ಬಂದಿರತಕ್ಕಂಥ ಭಕ್ತಾಭಿಮಾನಿಗಳಿಗೆ ಆಸನವನ್ನು ಸ್ವೀಕರಿಸುವಲ್ಲಿ ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರು ಆಗಮಿಸುತ್ತಿದ್ದಾರೆ. ಸ್ವಾಮೀಜಿಯವರ ಆಗಮನದ ತದನಂತರ ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ, ಜಗದ್ಗುರುಗಳ ಆಶೀರ್ವಚನ ಹಾಗೂ ಫಲಮಂತ್ರಕ್ಷತೆ ನಡೆಯಲಿಕ್ಕಿದೆ. ತದನಂತರ 12:30ಕ್ಕೆ ಸರಿಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಅನ್ನ ಸಂತರ್ಪಣೆಯ ಸೇವಕರ್ತರು ಕಾರ್ವಿ ಸಮಾಜ ಬೆಣಗೇರಿ ನಾಯಕವಾಡಿ. ಸ್ವಾಮೀಜಿಯವರ ಪಾದ ಪೂಜೆಯನ್ನು ಮಾಡಲು ಇಚ್ಛಿಸಿರತಕ್ಕಂಥ ಭಕ್ತಾಭಿಮಾನಿಗಳು ದಯವಿಟ್ಟು ತಮ್ಮ ಹೆಸರನ್ನು ಸೇವಾ ಕೌಂಟರ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಭಕ್ತಾಭಿಮಾನಿಗಳಲ್ಲಿ ಒಂದು ವಿಜ್ಞಾಪನೆ, ದಯವಿಟ್ಟು ಗೇಟಿನ ಒಳಗಡೆ ಯಾರು ಕೂಡ ತಮ್ಮ ಪಾದರಕ್ಷಣೆ ಇಡಬಾರದು. ಅದೇ ರೀತಿ ದ್ವಿಚಕ್ರ ವಾಹನವಾಗಲಿ ಯಾವುದೇ ರೀತಿಯ ವಾಹನವನ್ನು ಕೂಡ ಗೇಟಿನ ಒಳಗಡೆ ಇರಬಾರದು. ಸ್ವಾಮೀಜಿ ಬರಮಾಡುವ ದಾರಿಯಲ್ಲಿ ಯಾವುದೇ ರೀತಿಯ ವಾಹನವನ್ನು ಕೂಡಲೇ ಇಡಬಾರ್ದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇವರ ಆಡಳಿತದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ವಾಮೀಜಿಯವರ ಪಾದ ಪೂಜೆಯನ್ನು ಮಾಡಿಸಲು ಇಚ್ಛಿಸುವಂತಹ ಭಕ್ತಾಭಿಮಾನಿಗಳು ದಯವಿಟ್ಟು ತಮ್ಮ ಹೆಸರನ್ನು ಕೌಂಟರ್ನಲ್ಲಿ, ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಕೌಂಟರ್ನಲ್ಲಿ ನೋಂದಾಯಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಈಗಾಗಲೇ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗರ ಆಗಮನ ಆಗ್ತಾ ಇದೆ. ಸ್ವಾಮೀಜಿಯವರನ್ನು ಮಹಿಳೆ ಮಾತರು ಕಲಶದೊಂದಿಗೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಈಗಾಗಲೇ ಶ್ರೀ ಶ್ರೀ ವಿಧುಶೇಖರ ಭಾರತೀಯ ಮಹಾಸ್ವಾಮಿಗಳು ಆಗಮನವಾಗ್ತಾ ಇದೆ. ಹಲೋ, ಶ್ರೀ ನಾಗ ದೇವಸ್ಥಾನ ಬೆಣ್ಣೆಗೆರೆ ಸಮಸ್ತ ಮೇಸ್ತ ಸಮಾಜ ಬಾಂಧವರಿಂದ ಏರ್ಪಡುತ್ತಿರುವ 49 ಬಾರಿ ಏಕಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸಿಕೊಂಡು ಇದೀಗ 50ನೇ ಬಾರಿ ಸಾರ್ವಜನಿಕವಾಗಿ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಶ್ರೀ ನಾಗದೇವರಿಗೆ ಪುನರ್ ಪ್ರತಿಷ್ಠಿತ ಮಹೋತ್ಸವ ಕಾರ್ಯಕ್ರಮ ಕೂಡ ಜರುಗಿರುತ್ತದೆ. ಇನ್ನು 20 ನಿಮಿಷಗಳ ಅಂತರದಲ್ಲಿ ಶ್ರೀ ಶೃಂಗೇರಿ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಆಗಮನವನ್ನು ಕಂಡುಕೊಳ್ಳಲಿಕ್ಕಿದ್ದೇವೆ. ತದನಂತರ ಸ್ವಾಮಿಗಳ ದಿವ್ಯ ಹಸ್ತಗಳಿಂದ ಶ್ರೀ ನಾಗದೇವರಿಗೆ ಕಲಶಾಭಿಷೇಕ, ಬ್ರಹ್ಮ ಕಲಶೋತ್ಸವ ಕೂಡ ಸಾಗಲಿಕ್ಕಿದೆ. ಆ ಬಳಿಕ ಸಾರ್ವಜನಿಕರನ್ನು ಉದ್ದೇಶಿಸಿ, ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಆಗಮಿಸಿದ ಎಲ್ಲ ಭಕ್ತರು ಕೂಡ ಶ್ರೀದೇವ್ ಸಾನ್ನಿಧ್ಯದಲ್ಲಿ ಆಸೀನರಾಗಿ ಶಾಂತ ರೀತಿಯಲ್ಲಿ ಕುಳಿತು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. Drapo logra hablar y no dice que te poní. Contra Drapo no lo habla. Contra Drapo para. मैं तक जो नशे बड़ा दी चरनी करानी उनकी तो होटल चला नाग नागम आश्रये शिवाभरणं घोररूपं पंच इंद्रियतारकं नित्यं जाग्रत
ದಯವಿಟ್ಟು ಪುಷ್ಪ ಉಮೇಶ್ ಮಿಸ್ತರ್ ಅವರನ್ನ ದೇವಸ್ಥಾನದ ಒಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. पातालं स्वर्गमर्त्यं त्रैलोकवासिनं पातालं स्वर्गमर्त्यं त्रैलोकवासिनं क्षेत्रपालभुजङ्गेशं नागनागं आश्रयेऽहं क्षेत्रपालभुज ದಯವಿಟ್ಟು ನಮ್ಮ ಸ್ವಯಂ ಸೇವಕರು ಸೇವಾ ಕೌಂಟರ್ನ ಮುಂಭಾಗದಿಂದ ದಯವಿಟ್ಟು ಸೇವಾ ಕೌಂಟರ್ನಿಂದ ಮುಂಭಾಗದಲ್ಲಿ ನಿಲ್ಲದೆ ದಯವಿಟ್ಟು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಪಾದಪೂಜೆಯನ್ನು ಮಾಡಲು ಇಚ್ಛಿಸುವ ಭಕ್ತರು ಸೇವಾ ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮಿಗಳು ನಮ್ಮ ದೇವಸ್ಥಾನವನ್ನು ಚಿತ್ತೈಸಲಿದ್ದಾರೆ. ಆ ಬಳಿಕ ಕಲಶಾಭಿಷೇಕ, ಬ್ರಹ್ಮಕಲಶೋತ್ಸವ, ತದನಂತರ ಭಕ್ತರನ್ನು ಉದ್ದೇಶಿಸಿ ಭಕ್ತರಿಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಸಮಯದ ಅಭಾವ ಇರುವುದರಿಂದ ಅತಿ ಶೀಘ್ರದಲ್ಲಿ ಸ್ವಾಮೀಜಿಗಳು ನಿರ್ಗಮನವನ್ನು ಸಹ ಕಂಡುಕೊಳ್ಳಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರುತ್ತದೆ. ಯಾವುದೇ ವಾಹನವನ್ನು ದಾರಿಯಲ್ಲಿ ನಿಲ್ಲಿಸಿಕೊಡುವುದು, ದಯವಿಟ್ಟು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸ್ವಾಮೀಜಿಯವರು ಆಗಮಿಸುವ ಈ ಒಂದು ದಾರಿಯಲ್ಲಿ ತಮ್ಮ ದಯವಿಟ್ಟು ಪಾದರಕ್ಷೆಗಳನ್ನು ಇಡದೆ ಒಂದು ಬದಿಯಲ್ಲಿಟ್ಟು ಸಹಕರಿಸಬೇಕು. ಹಾಗೆ ದಯವಿಟ್ಟು ನಮ್ಮ ಸ್ವಯಂ ಸೇವಕರು ಸೇವಾ ಕೌಂಟರ್ನ ಹಿಂಬದಿಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಾದಪೂಜೆ ಮಾಡಲಿಚ್ಛಿಸುವ ಭಕ್ತರು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಎನ್ನುವುದಾಗಿ ಬಯಸ್ತಾ ಇದ್ದೇವೆ. ಶ್ರೀನಾಗ ದೇವಸ್ಥಾನ ಬೆಣ್ಣಿಗೆರೆ ಸಮಸ್ತ ಮೇಸ್ತ ಸಮಾಜ ಬಾಂಧವರಿಂದ ಏರ್ಪಡುತ್ತಿರುವ 40 ಬಾರಿ ಏಕಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸಿಕೊಂಡು ಇದೀಗ 50ನೇ ಬಾರಿ ನಾಗದೇವರ ಅಪ್ಪಣೆಯಂತೆ ಸಾರ್ವಜನಿಕವಾಗಿ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಶ್ರೀ ನಾಗದೇವರಿಗೆ ಅಷ್ಟಬಂಧ ಪೂರ್ವಕ ಪುನರ್ ಪ್ರತಿಷ್ಠಿತ ಬ್ರಹ್ಮಕಲಶೋತ್ಸವ ಕೂಡ ಶ್ರೀದೇವರ ಸಾನ್ನಿಧ್ಯದಲ್ಲಿ ವಿದ್ವತ್ಪೂರ್ಣ ವೈದಿಕ ವೃಂದದವರಿಂದ ಯಶಸ್ವಿಯಾಗಿ ಸಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ಸ್ವಾಮೀಜಿಯವರ ಆಗಮನವನ್ನು ಕೂಡ ಕಂಡುಕೊಳ್ಳಲಿಕ್ಕಿದ್ದೇವೆ. ಸ್ವಾಮೀಜಿಯವರ ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಬೇಕಾಗಿದೆ. ಅದೇ ರೀತಿ ಸ್ವಾಮೀಜಿಯವರ ಪಾದ ಪೂಜೆಯನ್ನು ಮಾಡಲು ಇಚ್ಛಿಸಿರುವಂತಹ ಭಕ್ತಾಭಿಮಾನಿಗಳು ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
शिवाभरणं घोररूपं पञ्च इन्द्रियतारकम् शिवाभरणं घोररूपं पञ्च इन्द्रियतारकम् नित्यं जाग्रस्थिते निष्ठं नागनागं आश्रयेऽहं नित्यं जाग्रस्थिते निष्ठं नागनागं आश्रयेऽहं नागनागं 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 आश्रयेऽहं नागनागं 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 आश्रयेऽहं नागनागं 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 आश्रयेऽहं नागनागं नागनागं शिवाभरणं घोररूपं पञ्च इन्द्रियतारकम् शिवाभरणं घोररूपं पञ्च इन्द्रियतारकम् नित्यं जाग्रस्थिते निष्ठं नागनागम् आश्रयेऽहं नित्यं जाग्रस्थिते निष्ठं नागनागम् आश्रयेऽहं नागनागं नागनागं नागनागम् आश्रयेऽहं नागनागं ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಿದ್ದಾರೆ. ಭಕ್ತಾಭಿಮಾನಿಗಳು ದಯವಿಟ್ಟು ಶಾಂತ ಚಿತ್ತ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಸ್ವಾಮೀಜಿಯನ್ನು ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮಹಿಳಾ ಮಾತೆಯರು ದಯವಿಟ್ಟು ಕಳಶದೊಂದಿಗೆ ಸಿದ್ಧತೆಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. पञ्च इन्द्रियतारकम् ಹಾಗೆ ಸ್ವಾಮೀಜಿಯವರ ಪಾದ ಪೂಜೆಯನ್ನು ಮಾಡಿಸುವ ಇಚ್ಛಿಸುವ ಭಕ್ತಾಭಿಮಾನಿಗಳು ದಯವಿಟ್ಟು ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. नागनागम् आश्रयेऽहं नित्यं जाग्रस्थिते निष्ठं नागनागम् आश्रयेऽहं नागनागं ಶ್ರೀ ಶ್ರೀ नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं शिवाभरणं
ಈ ಒಂದು ಕಾರ್ಯಕ್ರಮವನ್ನು ಶಾಂತ ಚಿತ್ತದಲ್ಲಿ ನಡೆಸಿಕೊಡುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇವರ ಆಡಳಿತ ಮಂಡಳಿ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿ ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇದರ ಸ್ವಯಂ ಸೇವಕರು ದಯವಿಟ್ಟು ಕೌಂಟರಿನ ಎದುರುಗಡೆ ಇರತಕ್ಕಂಥ ಭಕ್ತಾಭಿಮಾನಿಗಳನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರ ಆಗಮನ ಕಂಡುಕೊಳ್ಬೇಕಾಗಿದೆ. ದಯವಿಟ್ಟು ಭಕ್ತಾಭಿಮಾನಿಗಳು ಶಾಂತ ಚಿತ್ತದಲ್ಲಿ ವೀಕ್ಷಿಸಿ ಸ್ವಾಮೀಜಿಯವರನ್ನು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಡುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ನಾಗದೇವ ದೇವಸ್ಥಾನದ ಸ್ವಯಂ ಸೇವಕರು ದಯವಿಟ್ಟು ಕುರ್ಚಿಗಳನ್ನು ದಯವಿಟ್ಟು ದೇವಸ್ಥಾನದ ಬಲಗಡೆ ಕೌಂಟರಿನ ಹಿಂದೆಗಡೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನಾಗ ದೇವಸ್ಥಾನದ ಸ್ವಯಂ ಸೇವಕರು ದಯವಿಟ್ಟು
ಕುರ್ಚಿಗಳನ್ನು ಹಲೋ ಕೌಂಟರಿನ ಬಲಗಡೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದಿರತಕ್ಕಂಥ ಭಕ್ತಾಭಿಮಾನಿಗಳು ಆಸೀನರಾಗಿ ಇವತ್ತು ಸ್ವಾಮೀಜಿಯವರ ಆಗಮನವನ್ನು ಭಕ್ತಿಪೂರ್ವಕವಾಗಿ ವೀಕ್ಷಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನಾಗ ದೇವಸ್ಥಾನ ಬೆಣ್ಣಗೆರೆ ಸಮಸ್ತ ಮೇಸ್ತ ಸಮಾಜ ಬಾಂಧವರಿಂದ ಏರ್ಪಡುತ್ತಿರುವ ಸತತ ನಿರಂತರ 49 ವರ್ಷಗಳಿಂದ ಪ್ರತಿಯೊಂದು ವರ್ಷಕ್ಕೆ ಒಂದು ನಾಗಮಂಡಲೋತ್ಸವದಂತೆ 49 ಬಾರಿ ಏಕಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸಿಕೊಂಡು ಇದೀಗ ನಾಗದೇವರ ಅಪ್ಪಣೆಯಂತೆ ಸಾರ್ವಜನಿಕವಾಗಿ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಇಂದು ಬೆಳಿಗ್ಗೆ 6:15 ಶುಭ ಗಳಿಗೆಯಲ್ಲಿ ಶ್ರೀ ನಾಗದೇವರ ಪುನರ್ ಪ್ರತಿಷ್ಠಾಪನೆ ಕೂಡ ನಡೆದಿರುತ್ತದೆ. ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ಶೃಂಗೇರಿ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಆಗಮನ ಕೂಡ ಕಂಡುಕೊಳ್ಳಲಿಕ್ಕಿದ್ದೇವೆ. ಸ್ವಾಮೀಜಿಯವರ ಆಗಮನದ ನಂತರ ಶ್ರೀ ನಾಗದೇವರಿಗೆ ಕಲಶಾಭಿಷೇಕ ಬ್ರಹ್ಮ ಕಲಶೋತ್ಸವ ಕೂಡ ಜರುಗಲಿದ್ದು ಆ ಬಳಿಕ ಸಾರ್ವಜನಿಕರನ್ನು ಉದ್ದೇಶಿಸಿ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಕೂಡ ನೀಡಲಿಕ್ಕಿದ್ದಾರೆ. ತದನಂತರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಏರ್ಪಡಲಿದೆ. ಈ ಒಂದು ಅನ್ನ ಸಂತರ್ಪಣೆ ಸೇವಾಕರ್ತರು ನಮ್ಮ ಕಾರ್ವಿ ಸಮಾಜ ಬೆಣ್ಣಗೆರೆ ಮತ್ತು ನಾಯಕವಾಡಿ. ಇವರಿಗೆ ನಮ್ಮ ಈ ನಾಗ ದೇವಸ್ಥಾನ ಸೇವಾ ಸಮಿತಿಯ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ, ಹಾಗೆ ದಿನಾಂಕ 29 ಮಾರ್ಚ್ 2025 ಶನಿವಾರ ಸಂಜೆ 4 ಗಂಟೆಗೆ ಗಂಗೊಳ್ಳಿ ಹಾಗೂ ತ್ರಾಸಿ ಭಾಗದಿಂದ ನಾಯಕವಾಡಿ ಗುಜ್ಜಾಡಿಯ ಮೂಲಕ ಬೃಹತ್ ಹೊರೆಕಾಣಿಕೆ ಕೂಡ ನಾಗ ದೇವಸ್ಥಾನಕ್ಕೆ ಸಾಗಿ ಬರಲಿಕ್ಕಿದೆ. ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ದಿನಾಂಕ 31 ಮಾರ್ಚ್ 2025 ಸೋಮವಾರ ಸಾರ್ವಜನಿಕ ಅಷ್ಟಪವಿತ್ರ ನಾಗಮಂಡಲೋತ್ಸವ ಕೂಡ ಏರ್ಪಡಲಿದೆ. ಆ ದಿನ ಮಧ್ಯಾಹ್ನ ಸುಮಾರು 12:30ಕ್ಕೆ ಸುಮಾರು 20,000 ಭಕ್ತರಿಗೆ ಅನ್ನಪ್ರಸಾದವನ್ನು ಸ್ವೀಕರಿಸಲು ಸಂಪೂರ್ಣ ವ್ಯವಸ್ಥೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ರಾತ್ರಿ ಹಾಲಿಟ್ಟು ದರ್ಶನ ಹಾಗೆ ರಾತ್ರಿ 8:30ಕ್ಕೆ ಸಾರ್ವಜನಿಕ ಅಷ್ಟಪವಿತ್ರ ನಾಗಮಂಡಲೋತ್ಸವ ಕೂಡ ಏರ್ಪಡಲಿದ್ದು ಸಾರ್ವಜನಿಕ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಈ ನಾಗಮಂಡಲೋತ್ಸವವನ್ನು ವೀಕ್ಷಿಸಿ ನಾಗದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ, ಆಮಂತ್ರಿಸ್ತಿದ್ದೇವೆ.
ಹಲೋ. ಭಕ್ತ ಮಾಷರಲ್ಲಿ ವಿನಂತಿ, ಈ ದಿನ ಅಷ್ಟ ಪವಿತ್ರ ನಾಗಮಂಡಲೋತ್ಸವಕ್ಕೆ ಸಾಗರದ ಶ್ರೀ ಶಾರದಾಂಬಾ ದೇವಸ್ಥಾನದ ವತಿಯಿಂದ ನಾವೆಲ್ಲರೂ ಆಗಮಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಹೊನ್ನಾವರದ ಟ್ರಸ್ಟಿಗಳು ಸಹ ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು 50ನೇ ವರ್ಷದ ಒಂದು ನಾಗಮಂಡಲೋತ್ಸವವನ್ನು ತುಂಬ ಅದ್ಧೂರಿಯಾಗಿ ನಡೀಲಿ, ಅದೇ ರೀತಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳ ದಿವ್ಯ ಆಶೀರ್ವಾದ ಇಡೀ ಮೇಸ್ತ ಸಮಾಜಕ್ಕೆ ಎಲ್ಲ ಸಿಗಲಿ. ಅದೇ ರೀತಿ ಪ್ರತಿಯೊಂದು ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ. ಈ ಒಂದು ಕಾರ್ಯದಿಂದ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಎಲ್ಲರಿಗೂ ಶ್ರೇಯಸ್ಸು, ಅಭಿವೃದ್ಧಿ, ಆಯುಷ್ಯು ಎಲ್ಲವನ್ನು ದೀರ್ಘಾಯುಷ್ಯವನ್ನು ಕೊಟ್ಟು ದೇವರು ಕಾಪಾಡಲಿ. ಈ ಒಂದು 50ನೇ ವರ್ಷದ ನಾಗಮಂಡಲೋತ್ಸವ, ಪವಿತ್ರ ನಾಗಮಂಡಲೋತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತ ಆಶಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. हर हर महादेवा, हर हर महादेवा, हर हर महादेवा, शिवाभरणं घोररूपं पञ्चेन्द्रियतारकं, शिवाभरणं घोररूपं पञ्चेन्द्रियतारकं, नित्यं जाग्रस्थिते निष्ठं नागनागं आश्रयेऽहं, नित्यं जाग्रस्थिते निष्ठं नागनागं आश्रयेऽहं, ಶ್ರೀನಾಥದೇವರ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ನಡೆದಿರುತ್ತದೆ. ನಾಗದೇವರ ಸಾನ್ನಿಧ್ಯದಲ್ಲಿ ಈಗ ವಿದ್ವತ್ಪೂರ್ಣ ವೈದಿಕ ವೃಂದದವರಿಂದ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಸಾಗುತ್ತಾ ಇದೆ. ಇನ್ನು ಕೆಲವೇ ಕೆಲವು ಕ್ಷಣದಲ್ಲಿ ಶೃಂಗೇರಿ ಮಠದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಆಗಮನವನ್ನು ಕೂಡ ಕಂಡುಕೊಳ್ಳುತ್ತಿದ್ದೇವೆ. ಆ ಬಳಿಕ ಸ್ವಾಮೀಜಿಯ ದಿವ್ಯ ಹಸ್ತಗಳಿಂದ ನಾಗದೇವರ ಕಲಶಾಭಿಷೇಕ, ಬ್ರಹ್ಮ ಕಲಶೋತ್ಸವ ಕೂಡ ಧಾರ್ಮಿಕ ಕಾರ್ಯಕ್ರಮ ಜರಗಲಿಕ್ಕಿದೆ. ತದನಂತರ ಪಾದಪೂಜೆ, ಆ ಬಳಿಕ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಕೊಡಲಿಕ್ಕಿದ್ದಾರೆ. ಆಗಮಿಸಿದ ಎಲ್ಲ ಭಕ್ತರು ಶಾಂತ ರೀತಿಯಲ್ಲಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿ ನಾಗದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ನಾಗ ದೇವಸ್ಥಾನ ಬೆಳಗೇರಿ ಹುಚ್ಚಾಡಿ ನಾಗಮಂಡಲೋತ್ಸವದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಇವತ್ತಿನ ಮಧ್ಯಾಹ್ನದ ಅನ್ನ ಸಂತರ್ಪಣೆಯ ಸೇವಾಕರ್ತರಾಗಿ ಕಾರ್ವಿ ಸಮಾಜ ಬೆಣಗೇರಿ ನಾಯಕವಾಡಿ, ಹಾಗೆ ಸಂಜೆ ಗಂಟೆ 7:30ಕ್ಕೆ ಸರಿಯಾಗಿ ಶ್ರೀ ದೇವರಿಗೆ ರಂಗಪೂಜೆ, ತೀರ್ಥ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಎಲ್ಲ ದೇವತಾನುಗ್ರಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದೇವತಾನುಗ್ರಹ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹಾಗೆ ಭಕ್ತಾಭಿಮಾನಿಗಳಲ್ಲಿ ಒಂದು ವಿಜ್ಞಾಪನೆ, ಗೇಟಿನ ಒಳಗಡೆ ಯಾರು ಕೂಡ ದ್ವಿಚಕ್ರ ವಾಹನವಾಗಲಿ ಯಾವುದೇ ವಾಹನವಾಗಲಿ ತರಬಾರದು. ಹಾಗೆ ಪಾದರಕ್ಷೆಯನ್ನು ಕೂಡ ಹಾಕಿಕೊಂಡು ಬರಬಾರದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಕ್ತಾಭಿಮಾನಿಗಳು ತಮ್ಮ ಪಾದರಕ್ಷೆಗಳನ್ನು ಗೇಟಿನ ಹೊರಗಡೆ ಇಟ್ಟು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಕೆಲವೇ ಕ್ಷಣಗಳಲ್ಲಿ ಮಹಾಸ್ವಾಮಿಗಳ ಆಗಮನ ಕಂಡುಕೊಳ್ಬೇಕಾಗಿದೆ. पातालं स्वर्गमध्यं त्रैलोकवासिनं क्षेत्रपालभुजङ्गेशं नागनागम् आश्रयेऽहं क्षेत्रपालभुजङ्गेशं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् ಶಾಟ ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಜ್ಜಾಡಿ 50ನೇ ವರ್ಷದ ಈ ವಾರ್ಷಿಕ ಸಮೋತ್ಸವಕ್ಕೆ ಸಾರ್ವಜನಿಕರು ಮತ್ತು ಸಮಾಜ ಬಾಂಧವರೆಲ್ಲರೂ ಬಂದು ಬರುವಂಥ ಕಾರ್ಯಕ್ರಮಕ್ಕೆ ಇವತ್ತಿನ ಪ್ರತಿಷ್ಠಾ ಕಾರ್ಯಕ್ರಮ ನೆರವೇರಿದ್ದು ಜಗದ್ಗುರುಗಳಾದ ಶ್ರೀ ಶೃಂಗೇರಿ ಜಗದ್ಗುರುಗಳು ಬಂದು ಆಶೀರ್ವಾದವನ್ನು ಕೊಡಲಿದ್ದಾರೆ. ಹಾಗೂ ಇವತ್ತಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಅನ್ನ ಸಂತರ್ಪಣೆ ಇರುತ್ತದೆ. ಹಾಗೆ ಮುಂದಿನ ನಾಗ ದೇವಸ್ಥಾನದ ಪ್ರತಿದಿನದ ಪೂಜೆ 31ರ ದಿನ ಅಷ್ಟಪವಿತ್ರ ನಾಗಮಂಡಲವನ್ನು ಆಚರಿಸಲಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಆ ದಿನನ ದೇವರ ಗಂಧಪ್ರಸಾದಕ್ಕೆ ಸ್ವೀಕರಿಸಿ ಅನ್ನ ಸಂತರ್ಪಣೆಗೆ ಭಾಗವಹಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಸಾರ್ವಜನಿಕರ ಪರವಾಗಿ ಕಳಕಳಿಯ ವಿನಂತಿ. ಸುಮಾರು 50 ವರ್ಷಕ್ಕೂ ಹೆಚ್ಚಿನ ವರ್ಷಗಳಿಂದ ನಮ್ಮ ಬೆಣಗೇರಿ ಗುಜ್ಜಾಡಿಯ ಚಾರೋಡಿ ಮೇಸ್ತ ಸಮಾಜದ ಘನ ಪೌರತ್ವವನ್ನು ವಹಿಸಿಕೊಂಡು ನಮ್ಮ ಸಮಾಜದ ಏಳಿಗೆಗಾಗಿ ಕಾರಣರಾದವರು ದಿವಂಗತ ವೇದಮೂರ್ತಿ ಶ್ರೀ ಎನ್ ನಾರಾಯಣ ಐತಾಳರು, ಕೆಳಮಠ ಕೊಡಪಾಡಿ. ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯ ತಾರಕಂ. ಬೆಣಗೆರೆ ಗುಜ್ಜಾಡಿ ಸಮಾಜ ಬಾಂಧವರಿಗೆ ಹಾಗೂ ಊರಿನ ಸಮಸ್ತ ಜನರಿಗೆ ನಮಸ್ಕಾರ. ಇವತ್ತಿನ ದಿನ 50ನೇ ವರ್ಷದ ಸಂಭ್ರಮ ಆಚರಿಸ್ತಿದ್ದಾರೆ. ಕಳೆದ 49 ವರ್ಷದಿಂದ ನಾಗಮಂಡಲೋತ್ಸವ ಮಾಡ್ತಾ ಬಂದಿದ್ದರು. ಹಾಗೂ ಈ ಜಟಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸದಸ್ಯರು ಎಲ್ಲರೂ ಸೇರಿ 50ನೇ ವರ್ಷ ನಾಗ ದೇವಸ್ಥಾನ ಒಳ್ಳೆಯಿಂದ 50ನೇ ವರ್ಷ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಚರಿಸಬೇಕು. ಹಾಗೂ ಊರಿನ ಸಮಸ್ತ ಜನರಿಗೆ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಆಚರಿಸಬೇಕಂತ ಅವರ ಮನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಾರೋಡಿ ಮೇಸ್ತ ಸಮಾಜ ಹಾಗೂ ಸಮಸ್ತ ಊರಿನ ಜನತೆ ಒಳಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 26ರಿಂದ ಹಿಡಿದು 31 ತನಕ ಒಳ್ಳೆಯ ದಿನ ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಧನದಿಂದ ಸಹಕರಿಸಬೇಕು ಹಾಗೂ ಒಳ್ಳೆಯ ಪ್ರಗತಿಯನ್ನು ಕಾಣಬೇಕಂತ ತಮ್ಮೆಲ್ಲರಿಗೆ ಬೇಡಿಕೊಳ್ಳುತ್ತಾ ಈ ನನ್ನ 2 ಸಂದೇಶವನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯ ತಾರಕಂ ನಿತ್ಯಂ ಜಾಗ್ರಸ್ಥಿತೇ ನಿಷ್ಠಂ ನಾಗನಾಗಂ ಆಶ್ರಯೇಹಂ ನಿತ್ಯಂ ಜಾಗ್ರಸ್ಥಿತೇ ನಿಷ್ಠಂ ನಾಗ
ದೇವಸ್ಥಾನ ಬೆಣ್ಗೆರೆ ಗುಜ್ಜಾಡಿ ಇದರ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಅಷ್ಟಬಂಧ ಪೂರ್ವಕ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಅಷ್ಟಪವಿತ್ರ ನಾಗಮಂಡಲೋತ್ಸವವು ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮವು ಈ ಬೆಣ್ಗೆರೆಯ ಸಮಾಜ ಬಾಂಧವರು ಹಾಗೂ ಇತರ ಸಮಾಜ ಬಾಂಧವರ ಒಗ್ಗೂಡುವಿಕೆಯಿಂದ ಯಶಸ್ವಿಯಾಗಿ ಸಾಗಲಿ ಎಂದು ನಮ್ಮ ಕುಂದಾಪುರ ಚಾರೋಡಿ ಮೇಸ್ತ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರುಗಳಿಂದ ಬ್ರಹ್ಮಕಲಶಾಭಿಷೇಕ ನಡೆಯಲಿಕ್ಕಿದೆ. ಹಾಗೆ ಸತತ 49 ವರ್ಷಗಳಿಂದ ಈ ಭಾಗದಲ್ಲಿ ನಾಗಮಂಡಲೋತ್ಸವವನ್ನು ನಡೆಸಿಕೊಂಡು ಬಂದಿದ್ದು, ಈ ಬಾರಿ 50ನೇ ವರ್ಷದ ಪ್ರಯುಕ್ತ ಅಷ್ಟಪವಿತ್ರ ನಾಗಮಂಡಲೋತ್ಸವ ಹಾಗೂ ಅದೇ ದಿನ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಕೂಡ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. दोषहरणं कीर्तिकरणं वित्तकल्मषनाशकं दोषहरणं कीर्तिकरणं वित्तकल्मषनाशकम् अर्थदेहमङ्गलं नागनागम् आश्रयेऽहम् अर्थदेहमङ्गलं नागनागम् आश्रयेऽहम् नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् सर्वरोगनिवारकं कुटुम्बभाग्यदायकं सर्वरोगनिवारकं कुटुम्बभाग्यदायकं गर्भसूतिरक्षकं नागनागम् आश्रयेऽहं गर्भसूतिरक्षकं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ. ಪೂರ್ಣಕುಂಭ ಸ್ವಾಗತವನ್ನು ಮಾಡುವಂತ ಮಹಿಳಾ ಸದಸ್ಯರು ದಯವಿಟ್ಟು ಎರಡೂ ಕಡೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳ ಗಮನಕ್ಕೆ ದಯವಿಟ್ಟು ಕಳಶ ಹಿಡಿಯುವವರು ಮಾತ್ರ ತಯಾರಾಗಿರಬೇಕು. ಉಳಿದಂಥ ಭಕ್ತಾದಿಗಳು ದಯವಿಟ್ಟು ಕುಳಿತಲ್ಲಿಯೇ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳ ಗಮನಕ್ಕೆ ದೇವಸ್ಥಾನದ ಎದುರುಗಡೆಯ ದ್ವಾರದಿಂದ ಯಾರೂ ಕೂಡ ದೇವಸ್ಥಾನವನ್ನು ಪ್ರವೇಶಿಸಬಾರದು. ದೇವಸ್ಥಾನದ ಎಡಗಡೆ ಹಾಗೂ ಬಲಬದಿಯ ದ್ವಾರದಿಂದ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಕಾಣಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಚಿತ್ತೈಸಲಿದ್ದಾರೆ. ಎಲ್ಲ ಭಕ್ತಾದಿಗಳು ಶಾಂತಚಿತ್ತರಾಗಿ ಗುರುಗಳನ್ನ ಸ್ವಾಗತಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹಾಗೆ ಕಲಶವನ್ನ ಹಿಡಿದಂತ ಮಹಿಳೆಯರು ದಯವಿಟ್ಟು ಎರಡು ಸಾಲುಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಗದೇವಸ್ಥಾನ ಬೆಣಗೆರೆ ಗುಜ್ಜಾಡಿ ಇದರ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದ ದಿನಾಂಕ 31/3/2025 ಸೋಮವಾರದ ತನಕ ಶ್ರೀ ನಾಗದೇವಸ್ಥಾನ ಬೆಣಗೇರಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಸುವರ್ಣ ಮಹೋತ್ಸವದ ಅಂಗವಾಗಿ ದಿನಾಂಕ 31/3/2025 ಸೋಮವಾರ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ಅಷ್ಟಪವಿತ್ರ ನಾಗಮಂಡಲೋತ್ಸವವು ಕೂಡ ನಡೆಯಲಿಕ್ಕಿರುವುದು. ದಿನಾಂಕ 25/3/2025 ದಿನಾಂಕ 31/3/2025 ತನಕ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರಾದ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ನಾಗದೇವರ ಸಂಪೂರ್ಣ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ
ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ನಾಗದೇವಸ್ಥಾನ ಬೆಣಗೇರಿಗೆ ಚಿತ್ತೈಸಲಿದ್ದಾರೆ. ಸ್ವಾಮಿಗಳು ಆಗಮಿಸುವಂಥ ಎರಡೂ ಕಡೆಗಳಲ್ಲಿ ಮಹಿಳಾ ಮಾತೆಯರು ಕಳಶಧಾರಿಗಳಾಗಿ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಪುರುಷ ಸದಸ್ಯರು ಕೂಡ ಎರಡೂ ಕಡೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಗುರುಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳು ದೇವಸ್ಥಾನದ ಮುಖ್ಯ ದ್ವಾರದಿಂದ ಯಾರೂ ಕೂಡ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವಂತಿಲ್ಲ. ದೇವಸ್ಥಾನದ ಎಡಭಾಗ ಹಾಗೂ ಬಲಭಾಗದಲ್ಲಿರುವಂಥ ದ್ವಾರದಿಂದ ದೇವಸ್ಥಾನವನ್ನು ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ. ಶ್ರೀ ನಾಗದೇವಸ್ಥಾನ ಬೆಣಗೇರಿ ಗುಜ್ಜಾಡಿ ಇದರ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ
ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ನಾಗದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ತದನಂತರ ಶ್ರೀ ದೇವರಿಗೆ ಮಹಾಪೂಜೆ ಹಾಗೂ ದೇವಸ್ಥಾನದ ಎದುರುಗಡೆ ಇರುವಂಥ ವೇದಿಕೆಯ ಮೇಲೆ ಜಗದ್ಗುರುಗಳಿಂದ ಆಶೀರ್ವಚನ ಹಾಗೂ ಫಲಮಂತ್ರಾಕ್ಷತೆ ವಿತರಣೆಯು ನಡೆಯಲಿಕ್ಕಿರುವುದು. ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ಬಳಿಕ ಮಧ್ಯಾಹ್ನ ಗಂಟೆ 12:30ಕ್ಕೆ ಸರಿಯಾಗಿ ಕಾರ್ವಿ ಸಮಾಜ ಬೆಣ್ಗೆರೆ ನಾಯಕವಾಡಿ ಇವರ ಸೇವೆಯಾಗಿ ಅನ್ನ ಸಂತರ್ಪಣೆಯು ನಡೆಯಲಿಕ್ಕಿರುವುದು. ಈ ದಿನ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಅನ್ನದಾನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ವಿನಂತಿಸಿಕೊಳ್ತಾ ಇದ್ದೇವೆ. आश्रयेऽहं नागनागं 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 आश्रयेऽहं नागनागं 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 आश्रयेऽहं नागनागं 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 आश्रयेऽहम् पातालं स्वर्गमर्त्यं त्रैलोकवासिनं पातालं स्वर्गमर्त्यं त्रैलोकवासिनं क्षेत्रपालभुजङ्गेशं नागनागम् आश्रयेऽहं क्षेत्रपालभुजङ्गेशं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् ಶ್ರೀಗುರುಭ್ಯೋ ನಮಃ.
ಪಾದಪೂಜೆಗೆ ಹೆಸರನ್ನು ನೋಂದಾಯಿಸಿದಂಥ ಭಕ್ತಾದಿಗಳು ದೇವಸ್ಥಾನದ ಎಡಭಾಗದಲ್ಲಿ ಪಾದಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಭಕ್ತಾದಿಗಳು ಪಾದಪೂಜೆಯನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಳ್ಳಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಪಾದಪೂಜೆಗೆ ಹೆಸರನ್ನು ನೋಂದಾಯಿಸಿದಂಥ ಭಕ್ತಾದಿಗಳು ಸಾನ್ನಿಧ್ಯದ ಎಡಭಾಗಕ್ಕೆ ಪಾದಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಪಾದಪೂಜೆಯನ್ನು ಮಾಡುವಂಥ ಭಕ್ತಾದಿಗಳು ಆದಷ್ಟು ಬೇಗನೆ ಪಾದಪೂಜೆಯನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಳ್ಳಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವಸ್ಥಾನದ ಎಡಭಾಗದ ಭವನದಲ್ಲಿ ಪಾದಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಭಕ್ತಾದಿಗಳು ಪಾದಪೂಜೆಯನ್ನು ಮಾಡುವಂಥ ಭಕ್ತಾದಿಗಳು ಪಾದಪೂಜೆಯನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ.
ಮಾಡಿಸ್ತಿರೋ ಅವರು ದಯವಿಟ್ಟು ಸಭಾಂಗಣದ ಬಲಭಾಗದಲ್ಲಿ ಬರಬೇಕು. ಪಾದುಕಾ ಪೂಜೆಯನ್ನು ಮಾಡಿಸುವವರು ದಯವಿಟ್ಟು ಸಭಾಂಗಣದ ಬಲಭಾಗಕ್ಕೆ ಬನ್ನಿ. ಭಕ್ತಾದಿಗಳ ಗಮನಕ್ಕೆ, ಗುರುಗಳ ಪಾದಪೂಜೆ ಮಾಡುವಂಥ ಭಕ್ತಾದಿಗಳು ಸಭಾಭವನದ ಬಲಭಾಗದಲ್ಲಿ ಮಸೀದಿಯನ್ನು ಮಾಡಿ ಪಾದಪೂಜಾ ಸೇವೆಯನ್ನು ಮಾಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಾದಪೂಜೆ ಮಾಡಿಸುವಂಥ ಭಕ್ತಾದಿಗಳಿದ್ದಲ್ಲಿ ನಮ್ಮ ಸೇವಾ ಕೌಂಟರ್ನ ಹಿಂಭಾಗದಲ್ಲಿ ಶೃಂಗೇರಿ ಮಠದ ಕೌಂಟರ್ ಇರುತ್ತದೆ. ಅಲ್ಲಿ ಹೆಸರನ್ನು ನೋಂದಾಯಿಸಿ ಹಣವನ್ನು ಪಾವತಿಸಿ ರಸೀದಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಶ್ರೀನಾಗ ದೇವಸ್ಥಾನದಲ್ಲಿ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಶ್ರೀ ನಾಗದೇವರಿಗೆ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ತದನಂತರ ದೇವಸ್ಥಾನದ ಎದುರುಗಡೆ ಇರುವ ವೇದಿಕೆಯಲ್ಲಿ ಶ್ರೀ ಗುರುಗಳು ನಮಗೆಲ್ಲರಿಗೂ ಆಶೀರ್ವಚನವನ್ನು ಮಾಡಲಿದ್ದಾರೆ. ತದನಂತರ ಫಲಮಂತ್ರಾಕ್ಷತೆಯನ್ನು ವಿತರಿಸಲಿದ್ದಾರೆ. ಆಗಮಿಸಿದಂಥ ಎಲ್ಲ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನದಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯ
ಈಗಾಗಲೇ ನಾಗ ದೇವಸ್ಥಾನದಲ್ಲಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ದೇವರಿಗೆ ಬ್ರಹ್ಮಕಲಶೋತ್ಸವ ಹಾಗೆ ಮಹಾಪೂಜೆಯು ಮುಗಿದಿರುತ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗುರುಗಳು ದೇವಸ್ಥಾನದ ಎದುರುಗಡೆ ಇರುವ ವೇದಿಕೆಯಲ್ಲಿ ಚಿತ್ತೈಸಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ, ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ, ಪರಮ ಪೂಜ್ಯರು ಮಂಗಲ ಮಂಟಪಕ್ಕೆ ವಿರಾಜಮಾನರಾಗ್ತಾ ಇದ್ದಾರೆ. ಸಮಸ್ತ ಭಕ್ತಾದಿಗಳು ದಂಡವತ್ ಪ್ರಣಾಮಗಳೊಂದಿಗೆ ಪರಮ ಪೂಜ್ಯರಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಕೊಳ್ಳಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ ಶ್ರೀಮದ್ ಪರಮಂಸೇತ್ಯಾದಿ ಸಮಸ್ತ ಬಿರುದಾವಳಿ ದಕ್ಷಿಣಾಮನಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಭಾರತೀ ತೀರ್ಥಮಾ ಸನ್ನಿಧಾನங்கள் ತತ್ಕರ ಕಮಲ ಸಂಜಾತರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಾ ಸನ್ನಿಧಾನಗಳವರ ಪದತಲಗಳಿಗೆ ಅಣೆಹಚ್ಚಿ ನಮಸ್ಕರಿಸ್ತಾ ಇದ್ದೇವೆ. ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರುಕು ಆಲಾಪದ ವರಪುಣ್ಯಮಯ ಶರೀರದ ನಿರಬಾರಿ ಸದ್ಗುರು ವಿರಲೆನ್ನ ಮಾನಸದಲ್ಲಿ, ನಿರಬಾರಿ ಸದ್ಗುರು ವಿರಲೆನ್ನ ಮಾನಸದಲ್ಲಿ ಸದ್ಗುರುಗಳಿಗೆ ವಂದಿಸಿಕೊಳ್ಳುತ್ತಾ ಶ್ರವಣ ಮಾಡಲು ಆಗಮಿಸಿದಂಥ ಎನ್ನಾತ್ಮೀಯ ಭಕ್ತ ಬಾಂಧವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಪರಮ ಪೂಜ್ಯರೇ, ಕುಂದಾಪುರ ತಾಲೂಕಿನ ಗುಚ್ಚಾಡಿ ಗ್ರಾಮದ ಬೆಣಗೇರೆ ನಾಗ ಸಾನ್ನಿಧ್ಯ ಚಾರೋಡಿ ಮೇಸ್ತ ಸಮಾಜ ಹಾಗೂ ಸಮಸ್ತ ಭಕ್ತಾದಿಗಳ ಆರಾಧ್ಯ ಸ್ಥಾನ. 49 ವರ್ಷಗಳ ಹಿಂದಿನಿಂದ ಚಾರೋಡಿ ಮೇಸ್ತ ಸಮಾಜದವರು ಹಾಗೂ ಬೆಣಗೇರೆ ಮತ್ತು ನಾಯಕವಾಡಿ ವಿಭಾಗದ ಕೊಂಕಣಿ ಕಾರ್ವಿ ಸಮಾಜದವರು ಜೊತೆಗೂಡಿಕೊಂಡು ಏಕಪವಿತ್ರ ನಾಗಮಂಡಲೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಅವಿರತವಾಗಿ ಮುನ್ನಡೆಸಿಕೊಂಡು ಬರುವುದರ ಜೊತೆಗೆ ಈ ಸಮಾಜಕ್ಕೆ ಧಾರ್ಮಿಕ ಚಿಂತನೆಗಳು ಪೂಜಾ ವಿಧಿವಿಧಾನಗಳನ್ನು ಕೊಟ್ಟು ತಮ್ಮ ಕಾಯಕದಲ್ಲಿ ಶ್ರೇಷ್ಠತೆಯನ್ನು ಕಂಡವರಿದ್ದಾರೆ. ಪ್ರಸ್ತುತ ಈ ಸಾನ್ನಿಧ್ಯ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ನಿಮಿತ್ತ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಸಾರ್ವಜನಿಕವಾಗಿ ಹಮ್ಮಿಕೊಳ್ಳಬೇಕು ಎಂಬ ಇವರ ಸಂಕಲ್ಪಕ್ಕೆ ಸಾಕ್ಷಿ ಎಂಬಂತೆ ಭಕ್ತ ಜನರ ಸಂಕಲ್ಪದಂತೆ ತಮ್ಮನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡೆವು. ಬ್ರಹ್ಮಕಲಶೋತ್ಸವದ ವಿಧಿವಿಧಾನಗಳು ತಮ್ಮ ಅಮೃತಮಯ ಹಸ್ತದಿಂದ ನೆರವೇರಿದೆ. ನಮ್ಮೆಲ್ಲ ಸಂಕಲ್ಪಗಳು ಸಾಕ್ಷಾತ್ಕಾರಗೊಂಡಿದೆ ಎಂಬ ಭಕ್ತಿಯ ಭಾವ ನಮ್ಮದು. ನಿಮ್ಮ ಆಗಮನದಿಂದ ಈ ನೆಲ ಪಾವನವಾಗಿದೆ. ನಿಮ್ಮನ್ನು ಗುರುವರಯ್ಯರಾಗಿ ಪಡೆದಂಥ ನಾವೇ ಧನ್ಯರು. ಸಮಸ್ತ ಭಕ್ತಾದಿಗಳ ಪರವಾಗಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಸಂಕಲ್ಪ ಸೋರದೆ, ಸಂಯಮ ಜಾರದೆ, ಮರ್ಯಾದೆ ಮೀರದೆ, ಕುಂದು ತೋರದೆ ಸಂಕಲ್ಪಗಳು ಸಾಕ್ಷಾತ್ಕಾರಗೊಳ್ಳಬೇಕು ಅಂತಾದರೆ ಸರ್ವಶಕ್ತನಾಗಿರತಕ್ಕಂಥ ಭಗವಂತನ ಅನುಗ್ರಹ ಬೇಕಂತೆ. ಈ ನಿಟ್ಟಿನಲ್ಲಿ ನಾವು ಪ್ರಾರ್ಥಿಸೋಣ. ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸೋಣ. ವೇದಘೋಷವನ್ನು ನೀಡಬೇಕು ಎಂದು ವೈದಿಕ ವೃಂದದವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೂರ್ಯೋ ನ ದಿವಸ್ವಾತು ವಾತೋ ಅಂತರಿಕ್ಷಾತ್ ಅಗ್ನಿರ್ನಃ ಪಾರ್ಥಿವೇಭ್ಯಃ ಯೋಷಾ ಸವಿತರ್ಯಸ್ಯ ತೇ ಹರಶತಂ ಸವಾಂಗರ್ಹತೆ ಪಾಹಿ ನೋ ದಿದ್ಯುತಃ ಪದಂತ್ಯಾಃ ಚಕ್ಷುರ್ನ ದೇವಃ ಸವಿತಾ ಚಕ್ಷುರ್ನ ಉತ ಪರ್ವತಃ ಚಕ್ಷುರ್ದಾತಾ ದದಾತು ನಃ ಚಕ್ಷುರ್ನ ದೇಹಿ ಚಕ್ಷುಷೇ ಚಕ್ಷುರ್ವಿಹ್ಯೇ ತನೂಭ್ಯಾಃ ಸಂಚೇದಂ ವಿಚ ಪಶ್ಯೇಮ ಸುಸಂದಶಂತ್ವಾ ವಯಂ ಪ್ರತಿಪಶ್ಯೇಮ ಸೂರ್ಯ ವಿಪಶ್ಯೇಮ ನೃಚಕ್ಷಸಃ. ಓಂ ಸ್ವಸ್ತಿ. ಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪದಂ ದರ್ಶಿತಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುಜ್ಜಾಡಿ ಶ್ರೀ ನಾಗದೇವಸ್ಥಾನದ ಬ್ರಹ್ಮಕುಂಭಾಭಿಷೇಕದ ಸಂದರ್ಭದಲ್ಲಿ ಸಮರ್ಪಿಸಿದ ಗುರುಚರಣಾರವಿಂದ ಕಾಣಿಕೆ. ಒಂದೆರಡು ಪ್ರಾಸ್ತಾವಿಕವಾಗಿ ನ್ಯಾಸ್ತ ಸಾಮಾಜಿಕ ಮತ್ತು ಐದೇ ನಿಮಿಷ ಇದೊಂದು ಕಡೆ ಸಮರ್ಪಣೆ ಮಾಡ್ಬೋದು. ಇದು ಎಲ್ಲರೂ ಒಟ್ಟಿಂದ
ಅವತ್ತು ಜನವರಿ 17ನೇ ತಾರೀಕಿಗೆ ಬಂದಾಗ ಈ ಸ್ಥಳ ನಮ್ಮಲ್ಲಿ ಭಕ್ತರು ಕಣ್ಣುಳಾಕಾರವ್ಯಾಪ್ತೇನ ಚರಾಚರಂ ತತ್ವದರ್ಶಿತೇನ ತಸ್ಮೈ ಶ್ರೀ ಗುರವೇ ನಮಃ. ಆ ಕಡೆ ಕೂತ್ಕೊಂಡಿರಿ, ಆಮೇಲೆ ಮಂತ್ರಾಕ್ಷತೆ ಕೊಡ್ತಾರೆ. ಏನು ಹೇಳಿ ನಿಮ್ಮದು? विश्वन्दर्पणदृश्यमाननगरी तुल्यन्यचान्तर्गतं पश्यन्नात्मनि मायया बहिर्वोद्भूतं यदा निद्रया यः साक्षात् कुरुते प्रबोधसमये स्वात्मानमेवाद्वयं तस्मै श्रीगुरुमूर्तये नम इदं श्रीदक्षिणामूर्तये। नमस्काराः। अत्र प्रथमतः शृङ्गेरी पीठाधिपतयः श्री श्री विधुशेखर भारतीतीर्थ स्वामी विधुशेखर भारती स्वामिनां कृते आदौ अत्र सविनयं प्रणामान् समर्प्य इतः ऊर्ध्वं तत्र प्रास्ताविकभाषणम् आरभे। तत्र आदौ एते ये समाजस्थाः वर्तन्ते मेस्ते समाजस्थाः एतेषां बहु पूर्वपरम्परादारभ्य अत्र इयं नागसेवा आरब्धा वर्तते। तत्र च ऊनपञ्चाशत् संवत्सरेभ्यः पूर्वम् एतेषां पूर्वजानाम् आदेशानुसारं तत्र वृक्षस्य अधः विद्यमानाया नागमूर्तिः तस्याः आराधना अत्र आरब्धा वर्तते। तर्हि इयं या आराधना तैः एवमेव तत्र प्रचालिता। ईषत् संस्कृते ईषत् संस्कृते उक्तवान् एवं इति तत्र ऊनविंशतिसंवत्सरेभ्यः पूर्वम् आरब्धा इयं सेवा वर्तते। तत्र च एते समाजस्थाः ये वर्तन्ते तैः 8 संवत्सरेभ्यः आरभ्य अत्र प्रतिसंवत्सरं स्वामिनां चातुर्मास्यव्रते पञ्चमे आदित्यवासरे अयं तत्र सेवा समर्प्यमाना वर्तते। इति सेवा समर्प्यमाना वर्तते पञ्चमे आदित्यवासरे इति ಈ ಜಗದ್ಗುರು ಶ್ರೀ ವಿಧುಶೇಖರ ಸ್ವಾಮಿಗಳವರು ವಿಧುಶೇಖರ ಭಾರತಿ ಸ್ವಾಮಿಗಳವರು ಇಲ್ಲಿ ಬಂದಿರುವ ಪ್ರಸಂಗ. ಈ ಪ್ರಸಂಗದಲ್ಲಿ ಮೇಸ್ತೆ ಸಮಾಜವರು ಅವರಿಂದ ನಡೆಸಲ್ಪಟ್ಟಿರುವ ಈ ನಾಗಮಂಡಲೋತ್ಸವ, ಅಷ್ಟಪವಿತ್ರ ನಾಗಮಂಡಲೋತ್ಸವ ಮುಂಚೆ 50 ವರ್ಷಕ್ಕಿಂತ ಮುಂಚೆ ನಾಗಮೂರ್ತಿ ಇಲ್ಲೇ ವೃಕ್ಷದ ಕೆಳಗೆ ಇರುವ ನಾಗಮೂರ್ತಿ ಅದರ ಬಂಧನೆಯನ್ನು ಮಾಡಿ ಅಂದರೆ ಪಟ್ಟಣವನ್ನು ಕಟ್ಟಿ ಈಗ ಈ ಸುಂದರ ವೈಭವದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅಲ್ಲೇ 8 ವರ್ಷಗಳಿಂದ ಹಿಡಿದು ಮೇಸ್ತೆ ಸಮಾಜವರ ಅಲ್ಲಿ ಶೃಂಗೇರಿ ಪೀಠದಲ್ಲಿ 5ನೇ ಆದಿತ್ಯವಾರಕ್ಕೆ ಪ್ರತಿ ಚಾತುರ್ಮಾಸ್ಯ ವ್ರತದಲ್ಲಿ 5ನೇ ಆದಿತ್ಯವಾರಕ್ಕೆ ಅವರು ತಮ್ಮ ಕೈಯಲ್ಲಾಗಿದ್ದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಈ ಎಲ್ಲ ವಿಷಯವನ್ನು ಹೇಳಿ ನಾನು ಮಾತನ್ನು ವಿರಮಿಸುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ.
ದಕ್ಷಿಣಾಮ್ನಾಯ ಸಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶಂಕರಾಚಾರ್ಯರ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕಲ ಕಮರ ಸಂಜಾತರಾದಂಥ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸನ್ನಿಧಾನಗಳವರಿಗೆ ಸಮಸ್ತ ಭಕ್ತಾದಿಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶಾರದಾ ಪೀಠದ ಆಡಳಿತ ಅಧಿಕಾರಿಗಳು ಗುರುಸೇವಾ ನಿರತರಾಗಿರುವಂಥ PM ಮುರಳಿ ಅವರಿಗೂ ಕೂಡ ಸಮಸ್ತ ಭಕ್ತಾದಿ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿರುವ ಮಠದ ಶಿಷ್ಯ ವೃಂದಕ್ಕೂ ಸ್ವಾಗತವನ್ನು ಬಯಸ್ತೇನೆ. ಉಪಸ್ಥಿತರಿದ್ದಂಥ ಸಮಸ್ತ ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅರಕ್ಷರ ಠಾಣಾ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸ್ವಾಗತ. ಶ್ರವಣ ಮಾಡಲು ಆಗಮಿಸುವಂಥ ಸಮಸ್ತ ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಅಖಿಲ ಕರ್ನಾಟಕ ಚಾರೋಡಿ ಮೇಸ್ತ ಸಮಾಜದ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸ್ತೇನೆ. ಗುರುಗಳೇ, ನಾವು 65 ವರ್ಷಗಳ ಹಿಂದೆ ಒಂದು ಚಿಕ್ಕ ಸಮಾಜದವರು ಒಂದು ನಾಗಾಲಯವನ್ನು ನಿರ್ಮಿಸಿ 15 ವರ್ಷ ನಿರಂತರವಾಗಿ ಡಮರು ಸೇವೆಯನ್ನು ಆಚರಿಸಿಕೊಂಡು ಬಂದಿದ್ದು, ಈಗ 50 ವರ್ಷದ ಸಂದರ್ಭದಲ್ಲಿ ನಾಗಮಂಡಲೋತ್ಸವವನ್ನು ಆಚರಿಸುವಂಥ ಈ ಸುವರ್ಣ ಅವಕಾಶ ನಮಗೆ ಒದಗಿ ಬಂದಿದೆ. ಇವತ್ತಿನ ಈ ಅವಕಾಶದಲ್ಲಿ, ಈ ಸಂದರ್ಭದಲ್ಲಿ ನೀವು ನಮ್ಮ ನಾಗ ದೇವಸ್ಥಾನಕ್ಕೆ ಬಂದು ಚಿತ್ತೈಸಿದಿರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ. ಹಾಗೆ ನಿಮ್ಮ ಕೃಪೆ ನಮ್ಮ ಮೇಲೆ, ಮೇಸ್ತ ಸಮಾಜದ ಮೇಲೆ ಇರಲಿ. ಹಾಗೆ ನಮ್ಮ ಚಿಕ್ಕ ಸಮಾಜ, ಮೇಸ್ತ ಸಮಾಜದವರು ಈ ಸಾರಿ 50ನೇ ವರ್ಷ ಆಚರಣೆಯಲ್ಲಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲ ಅನುಗ್ರಹ ಬೇಕಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸನ್ನಿಧಾನದ ಪದಮೂಲದಲ್ಲಿ ಸಮಾವೇಶಗೊಂಡ ನಮಗೆ ಬದುಕಿನ ಸುಂದರ ಕ್ಷಣಗಳನ್ನು ಅನುಭವಿಸಿದಂಥ ಧನ್ಯತೆ ಇದೆ. ಈ ಸಂದರ್ಭದಲ್ಲಿ ಸಾನ್ನಿಧ್ಯದ ಒಳಗಿರತಕ್ಕಂಥ ಬಿಂಬ ದೇವರ ಸ್ಥಿರ ರೂಪವಾದರೆ ನಡೆದಾಡುವ ಯತಿಗಳು ದೇವರ ಚರರೂಪವಂತೆ. ಈ ಸಾನ್ನಿಧ್ಯಕ್ಕೆ ನಾವು ಪೊಡಮಡಿದು ಬೇಡಿಕೊಳ್ಳುತ್ತಾ ಗುರುವಂದನಾರ್ಪಣೆಯ ಮೂಲಕ ಪರಮ ಪೂಜ್ಯರನ್ನು ವಂದಿಸಿಕೊಳ್ಳೋಣ. ಆಡಳಿತ ಮಂಡಳಿಯ ಹಿರಿಯರು ಪರಮ ಪೂಜ್ಯರಿಗೆ ಗುರುವಂದನಾರ್ಪಣೆಯನ್ನು ಸಲ್ಲಿಸಬೇಕು ಎನ್ನುವುದಾಗಿ ಈ ಮೂಲಕ ನಾವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎನಿತು ಚೇತನ ಇಲ್ಲ ನಡೆದಾಡಿ ಸಂಭ್ರಮದಿ ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ, ಅದನ್ನರಿತು ಸಾಗಿದರೆ ಬದುಕು ಹಸುರಿನ ಬಯಲು ನೆನೆದಿವ್ಯ ಆತ್ಮಗಳ ಮಂಕುತಿಮ್ಮ. ನಾವು ಮುನ್ನಡೆಸಿಕೊಂಡು ಬಂದಂಥ ಸಾನ್ನಿಧ್ಯ 49 ವರ್ಷಗಳಿಂದ ಅವಿರತವಾಗಿ ಪ್ರಾಮಾಣಿಕ ಸೇವೆಯಿಂದ ಈ ಕಾರ್ಯವನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಇಂದಿನಿಂದ ಈ ಕಾರ್ಯಕ್ಕೆ ಸಹಕಾರವಾಗಿ ಬೆನ್ನೆಲುಬಾಗಿ ನಿಂತವರನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ಒಂದೆರಡು ವಿಚಾರಗಳನ್ನು ಸನ್ನಿಧಾನಕ್ಕೆ ಒಪ್ಪಿಸಬೇಕು ಎನ್ನುವುದಾಗಿ ಆದಿತ್ಯನಾಥ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಪರಮ ಪೂಜ್ಯರ ಅನುಗ್ರಹ ಆಶೀರ್ವಾಚನ. ಸದ್ಯೋಜಾತ ಶಂಕರಾಶ್ರಮ ವಿದ್ಯಾಲಂಕೃತನೆ, ಅದ್ವೈತಾಂಬುದಿ ಮಂಥನೋತ್ಸುಕ ಪ್ರದ್ಯೋಧನ ಪ್ರಬಲೆ, ಶಕ್ತಿಯ ಶಂಕರಾರಾಧಕನೇ ಭಕ್ತ ಮನೋಹರನೇ, ಶೃಂಗೇರಿಯ ಮಠಾಧೀಶನೇ ಆರ್ತಪರಾಯಣನೇ, ಅದ್ಭುತ ಸಾಧಕ ಮುಕ್ತಿಬೋಧಕ ತತ್ವಶೋಧಕನೇ, ಸುರಚಿರ ಸುಸ್ವರದಿಂದಲೇ ಸರ್ವರ ಮನವನ್ನು ಗೆಲ್ಲಿದವನೇ, ಸರ್ವ ಸಮಾಜದ ಜಗ ನಿನ್ನಡಿಯೊಳಗೆ ಎರಗುತ್ತಿದೆ ಮುದದಿ, ಸರ್ವ ಸಮಾಜದ ಜಗ ನಿನ್ನಡಿಯೊಳಗೆ ಎರಗುತ್ತಿದೆ ಮುದದಿ, ವೈದಿಕ ಧರ್ಮಧ್ವಜವನ್ನು ಎತ್ತರಕ್ಕೆತ್ತಿದೆ ನೀ ಮುದದಿ, ವೈದಿಕ ಧರ್ಮಧ್ವಜವನ್ನು ಎತ್ತರಕ್ಕೆತ್ತಿದೆ ನೀ ಮುದದಿ. ನಮ್ಮೆಲ್ಲರ ಎದೆಯೊಳಗೆ ಸ್ಥಿತವಾಗಿರುವ ಆಸ್ತಿಕ ಭಾವವನ್ನು ಜಾಗೃತಗೊಳಿಸಿ ನಮ್ಮನ್ನು ಧಾರ್ಮಿಕ ಸಹಾನುಭೂತಿಗೆ ತೆರೆದುಕೊಳ್ಳಲು ಅನುವಾಗಿಸುವಂಥ ಧಾರ್ಮಿಕ ನುಡಿಗಳನ್ನು ನೀಡಿ ನಮ್ಮನ್ನೆಲ್ಲರನ್ನ ಪುನೀತರನ್ನಾಗಿಸಬೇಕು ಎಂದು ಪರಮ ಪೂಜ್ಯರ ಅಡಿದಾವರಿಗಳಿಗೆ ವಂದಿಸಿಕೊಳ್ಳುತ್ತಾ ನಮ್ಮ ಕರ್ಣಕಮ್ಮಟವನ್ನು ತೆರೆದಿಡ್ತಾ ಇದ್ದೇವೆ.
ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಪರಮ ಪವಿತ್ರವಾದ ಈ ನಾಗೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ, ನಾಗದೇವರ ಸನ್ನಿಧಿಯಲ್ಲಿ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅನೇಕ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ವರ್ಷದಲ್ಲಿ ಆಯೋಜನೆ ಮಾಡಿ ಎಲ್ಲ ಭಕ್ತರ ಶ್ರೇಯಸ್ಸಿಗಾಗಿ ನಾಗದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವುದು ದೊಡ್ಡ ಮಟ್ಟದ ಒಂದು ಸೇವೆಯನ್ನು, ಅದರಲ್ಲೂ ವಿಶೇಷವಾಗಿ ನಾಗಮಂಡಲ ಮೊದಲಾದ ಸೇವೆಗಳನ್ನು ಇಲ್ಲಿ ಸ್ಥಳದಲ್ಲಿ ಆಯೋಜಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಚಾರೋಡಿ ಮೇಸ್ತ ಸಮಾಜದವರು ಇಲ್ಲಿ ಈ ದೇವಸ್ಥಾನವನ್ನು ಚೆನ್ನಾಗಿ ನಿರ್ವಹಣೆ ಮಾಡುವುದು, ಖಾರ್ವಿ ಸಮಾಜದವರು ಇವರೆಲ್ಲರೂ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಹಿಂದಿನಿಂದಲೂ ಸಹ ಮಾಡಿಕೊಂಡು ಬರ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಜೀವನದಲ್ಲಿ ಈ ರೀತಿಯಾದಂತಹ ಆಧ್ಯಾತ್ಮಿಕ ವ್ಯಾವಹಾರಿಕವಾದಂತಹ ಕೆಲಸಗಳು, ವ್ಯವಹಾರಗಳು, ವ್ಯಾಪಾರ, ಉದ್ಯೋಗ ಇತ್ಯಾದಿಗಳ ಜೊತೆಗೆ ಈ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದ ಕೆಲಸಗಳ ಸಂಬಂಧವು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ. ವ್ಯಾವಹಾರಿಕವಾದಂತಹ ಕೆಲಸಗಳಿಂದ ನಾವು ಮಾಡುವಂತಹ ವಿದ್ಯಾಭ್ಯಾಸ, ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡುವುದು, ತದನಂತರ ಯಾವುದೋ ಸಂಸ್ಥೆಯಲ್ಲಿ ನೌಕರಿಗೆ ಹೋಗುವುದು ಅಥವಾ ವ್ಯಾಪಾರ ಇತ್ಯಾದಿ ವ್ಯವಹಾರಗಳನ್ನು ಮಾಡುವುದರಿಂದ ನಮಗೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಧನ ಸಂಪಾದನೆ ಇತ್ಯಾದಿಗಳೆಲ್ಲ ಆಗುತ್ತೆ. ಅದರಿಂದ ನಮ್ಮ ಜೀವನಕ್ಕೇನು ಕಡಿಮೆ ಆಗದೇ ಇರುವ ಹಾಗೆ ಒಂದು ವ್ಯವಸ್ಥೆ ಆಗುತ್ತೆ. ತದ್ವಾರ ಜೀವನವನ್ನು ನಾವು ನಡೆಸಬಹುದು. ಆದರೆ ಇಂತಹ ಒಂದು ಆಧ್ಯಾತ್ಮಿಕವಾದ ಕಾರ್ಯಗಳಿಂದ ನಮ್ಮ ಜೀವನವು ಉದ್ಧಾರ ಆಗುವುದಕ್ಕೆ ಬೇಕಾಗಿರುವಂತಹ ಶಕ್ತಿ, ಬೇಕಾಗಿರುವಂತಹ ಒಂದು ಪುಣ್ಯ ನಮಗೆ ಪ್ರಾಪ್ತವಾಗುತ್ತೆ. ಲೌಕಿಕವಾಗಿ ನಾವು ಎಷ್ಟೇ ಕೆಲಸಗಳು ಏನೇ ಮಾಡಿದರೂ ಅದೆಲ್ಲ ಬರೀ ಜೀವನ ನಡೆಸಲಿಕ್ಕೋಸ್ಕರ ಅಷ್ಟೇ. ಆದರೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಈ ಜೀವನದ ಉದ್ಧಾರ ಆಗಬೇಕು ಅಂತಂದರೆ ಅದಕ್ಕೆ ಆ ಭಗವಂತನ ಕೃಪೆ ಎನ್ನುವುದು ನಮಗೆ ಅತ್ಯಂತ ಅವಶ್ಯಕ. ಆ ದೇವರ ಕೃಪೆ ಅನ್ನೋದು ನಮಗೆ ಪ್ರಾಪ್ತವಾಗಬೇಕು ಅಂತಂದರೆ ಈ ರೀತಿಯಾಗಿ ನಾವು ಭಗವಂತನ ಒಂದು ಸೇವೆಯನ್ನು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಮಾಡಬೇಕು. ಅದೆಷ್ಟೇ ಕೆಲಸಗಳಿದ್ದರೂ ಸಹ ಭಗವಂತನ ಆರಾಧನೆಗೋಸ್ಕರ, ಭಗವತ್ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಮ್ಮ ಸಮಯವನ್ನು ಖಂಡಿತವಾಗಿಯೂ ನಾವು ಕೊಡಲೇಬೇಕು. ಇವತ್ತಿನ ದಿವಸ ಸ್ವಲ್ಪ ಸಮಯವನ್ನು ನಾವು ಭಗವಂತನ ಸೇವೆಗಾಗಿ ಕೊಟ್ಟಿದ್ದೀವಿ, ಅದಕ್ಕಾಗಿ ನಮ್ಮ ಸಾಮರ್ಥ್ಯವನ್ನು ನಾವು ಅದಕ್ಕಾಗಿ ವಿನಿಯೋಗ ಮಾಡಿದ್ದೀವಿ ಅಂತಂದರೆ ಅದರಿಂದ ಇನ್ನೂ ನಮಗೆ ಹೆಚ್ಚಿನ ಸಾಮರ್ಥ್ಯವು ಬರುತ್ತೆ, ಇನ್ನೂ ಹೆಚ್ಚಿನ ಒಂದು ಶಕ್ತಿ ಭಗವಂತನ ಕೃಪೆಯಿಂದ ನಮಗೆ ಪ್ರಾಪ್ತವಾಗುತ್ತೆ. ತದ್ವಾರ ಜೀವನದಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗುವಂತಹ ಒಂದು ಶಕ್ತಿ ನಮಗೆ ಸಿಗುತ್ತೆ. ಹೇಗೆ ಲೋಕದಲ್ಲಿ ನಾವು ಯಾರಿಗಾದರೂ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ, ಇಂತಹ ಕೆಲಸವನ್ನು ನೀನು ಮಾಡಬೇಕು ಅಂಥೇಳಿ ಒಬ್ಬನಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಾಗ ಅವನು ಆ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾನೆ ಅಂತಂದರೆ ಆಗ ನಾವು ಅದಕ್ಕೆ ತಕ್ಕಂತಹ ಫಲವನ್ನು ಕೊಡ್ತೀವಿ ಮತ್ತು ಇನ್ನಷ್ಟು ಹೆಚ್ಚಿನ ಸಾಮರ್ಥ್ಯವನ್ನು ಸಹ, ಇನ್ನಷ್ಟು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಸಹ ಅವನಿಗೆ ಕೊಟ್ಟು ಇನ್ನೂ ವಿಶೇಷವಾಗಿ ಅವನಿಂದ ಕೆಲಸಗಳು ನಡೆಯುವಂತೆ ಮಾಡ್ತೀವಿ. ಅವನೇನೂ ಮಾಡಲೇ ಇಲ್ಲ, ನಾವು ಕೊಟ್ಟಿದ್ದ ಜವಾಬ್ದಾರಿಯನ್ನು ಅವನೇನೂ ಮಾಡಲೇ ಇಲ್ಲ ಸರಿಯಾಗಿ ಅಂತಂದರೆ ಆಗ ಇವನಿಗೆ ಕೆಲಸವನ್ನು ಕೊಡೋದು ಅಥವಾ ಜವಾಬ್ದಾರಿಯನ್ನು ಕೊಡೋದು ವ್ಯರ್ಥ, ಉಪಯೋಗ ಇಲ್ಲ ಅಂಥೇಳಿ ಅವನಿಗೆ ಮತ್ತೆ ಪುನಃ ನಾವೇನು ಕೊಡಲಿಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಭಗವಂತ ಮನುಷ್ಯನಿಗೆ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ.
ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೋ ಒಂದು ರೀತಿಯಾದಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಕೆಲವರಿಗೆ ಒಂದು ಹಣದ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ದುಡ್ಡಿನ ಸಾಮರ್ಥ್ಯವನ್ನು ಕೆಲವರಿಗೆ ಕೊಟ್ಟಿದ್ದಾನೆ. ಅದನ್ನೇ ಧನಬಲ ಅಂತ ನಾವು ಹೇಳ್ತೀವಿ ಲೋಕದಲ್ಲಿ. ಕೆಲವರಿಗೆ ಜನಬಲ ಕೊಟ್ಟಿದ್ದಾನೆ, ಅವರ ಜೊತೆಗೆ ತುಂಬ ಜನರಿರುವಂತೆ ಮಾಡಿದ್ದಾನೆ ಭಗವಂತ. ಅಂತಹ ಜನಬಲವನ್ನು ಕೆಲವರಿಗೆ ಕೊಟ್ಟಿದ್ದಾನೆ. ಅವನು ಹೇಳಿದಂತಹ ಮಾತನ್ನು ಕೇಳುವಂಥವರು ತುಂಬ ಜನ ಇರ್ತಾರೆ. ಅಂತಹ ಒಂದು ಜನಬಲವನ್ನು ಕೆಲವರಿಗೆ ಕೊಟ್ಟಿರ್ತಾನೆ. ಕೆಲವರಿಗೆ ಈ ಧನಬಲ ಇದೆ ಆದರೂ ಹಾಗೂ ಜನಬಲ ಇದೆ, ಆದರೆ ಈ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರ ಗೊತ್ತಿಲ್ಲ, ಆ ತಿಳುವಳಿಕೆ ಇರುವುದಿಲ್ಲ. ಅಂತಹ ತಿಳುವಳಿಕೆಯನ್ನು ಬೇರೆಯವರಿಗೆ ಕೊಟ್ಟಿರ್ತಾನೆ ಭಗವಂತ. ಅದನ್ನೇ ಬುದ್ಧಿಶಕ್ತಿ ಅಂತ ನಾವು ಹೇಳ್ತೀವಿ. ಬೌದ್ಧಿಕವಾದಂತಹ ಒಂದು ಸಾಮರ್ಥ್ಯ, ಆ ಸಾಮರ್ಥ್ಯವನ್ನು ಕೆಲವರಿಗೆ ಭಗವಂತ ಕೊಟ್ಟಿರ್ತಾನೆ. ಆದರೆ ಇದನ್ನೆಲ್ಲ ಮಾಡಿದರೂ, ಇದೆಲ್ಲ ಇದ್ದರೂ ಸಹ ಅಲ್ಲಿ ಬಂದು ಶ್ರಮಿಸಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಅವರಿಗಿರುವುದಿಲ್ಲ. ಅಂತಹ ಒಂದು ಅದಕ್ಕೆ ದೈಹಿಕವಾದಂತಹ ಸಾಮರ್ಥ್ಯ ಬೇಕು. ಕೆಲಸವನ್ನೆಲ್ಲ ಚೆನ್ನಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ದೈಹಿಕವಾದಂತಹ ಸಾಮರ್ಥ್ಯ ಅನ್ನೋದು ಸಹ ಬೇಕು. ಆ ಸಾಮರ್ಥ್ಯವನ್ನು ಭಗವಂತ ಕೆಲವರಿಗೆ ಕೊಟ್ಟಿರ್ತಾನೆ. ಇದೆಲ್ಲವೂ ಸೇರಿ ಒಬ್ಬನಿಗೆ ಕೊಡುವುದು ಅಂತಂದರೆ ಅದು ಬಹಳ ಅಪರೂಪ. ತುಂಬ ಕೆಲವರಿಗೆ ಮಾತ್ರವೇ ಅದು ಬಹಳ ಅಪರೂಪವಾಗಿರುತ್ತೆ. ಎಲ್ಲ ಸೇರಿ ಒಬ್ಬರಿಗೆ, ಅಥವಾ ಇದರಲ್ಲಿ ಒಂದು 2-3 ಸಾಮರ್ಥ್ಯಗಳು ಒಬ್ಬರಿಗೆ ಅಂತಂದರೆ ಅದು ಬಹಳ ಅಪರೂಪವಾಗಿರುತ್ತೆ. ಆದರೆ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೂ ಒಂದೊಂದು ಥರದ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿರ್ತಾನೆ. ಆದರೆ ಇಂತಹ ಸಾಮರ್ಥ್ಯವನ್ನು ದೇವರು ನಮಗೆ ಯಾವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೋ ಇದನ್ನು ಈ ರೀತಿಯಾಗಿ ಭಗವತ್ ಸೇವೆಗಾಗಿ ಅಥವಾ ಇನ್ನೊಬ್ಬರ ಉಪಕಾರಕ್ಕಾಗಿ ನಾವು ವಿನಿಯೋಗ ಮಾಡಿದಾಗ ಮಾತ್ರವೇ ಅದು ನಿಜವಾಗಲೂ ಸಾರ್ಥಕ ಆಗುತ್ತೆ. ಅದರಿಂದ ಭಗವಂತ ಸಂತೋಷ ಪಡ್ತಾನೆ. ಇದನ್ನು ಈ ಭಗವಂತ ನಮ್ಗೆ ಏನು ಸಾಮರ್ಥ್ಯ ಕೊಟ್ಟಿದ್ದಾನೋ ಅದನ್ನು ಇಂತಹ ಒಳ್ಳೆಯ ಕೆಲಸಗಳಿಗಾಗಿ, ಭಗವತ್ ಸೇವೆಗಾಗಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಉಪಕಾರ ಮಾಡಿದಾಗ ತುಂಬ ಸಂತೋಷ ಪಡ್ತಾನೆ ಭಗವಂತ. ಆಗ ಇವನಿಗೆ ನಾನು ಕೊಟ್ಟಂತಹ ಒಂದು ಸಾಮರ್ಥ್ಯ ಏನಿದೆಯೋ ಇದು ಸಾರ್ಥಕವಾಯಿತು, ಇದು ಚೆನ್ನಾಗಿ ಉಪಯೋಗ ಮಾಡಿದ್ದಾನೆ, ಇದನ್ನು ಚೆನ್ನಾಗಿ ಉಪಯೋಗ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ, ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ಭಗವಂತ ನಮಗೆ ಒಂದು ವೇಳೆ ಇದನ್ನು ಏನೂ ಮಾಡಲಿಲ್ಲ ಅಂತಂದರೆ ಆಗ ಭಗವಂತ ಇದಕ್ಕೆ ಸಾಮರ್ಥ್ಯ ಕೊಟ್ಟು ಸಹ ಉಪಯೋಗ ಮಾಡಲಿಲ್ಲ. ಅದನ್ನು ಕೊಡುತ್ತೆ ವ್ಯರ್ಥ ಅಂತ ವಿಶೇಷವಾಗಿ ಭಗವಂತ
ಭಗವಂತ. ಇನ್ನು ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾದ್ದು ಮನುಷ್ಯನ ಕರ್ತವ್ಯ. ನಮ್ಮ ಬುದ್ಧಿಯನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ನಮಗೆ ಮನುಷ್ಯನ ಒಂದು ಕರ್ತವ್ಯವಾಗಿದೆ. ಯಾಕಂದರೆ ಈ ಲೋಕದಲ್ಲಿ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸಾಧ್ಯ ಆಗುವಂತಹ ಕೆಲಸ ಅಲ್ಲ. ಒಬ್ಬೊಬ್ಬರು ಒಂದೊಂದನ್ನು ಮಾಡಬೇಕು. ಅವರವರು ಏನೇನು ಮಾಡದೆ ಈ ರೀತಿಯ ಒಂದೊಂದು ಸಾಮರ್ಥ್ಯವನ್ನು ಒಬ್ಬೊಬ್ಬನಿಗೂ ಭಗವಂತ ಕೊಟ್ಟಿರ್ತ. ಆದ್ದರಿಂದ ಆ ಭಗವಂತ ನಮಗೆ ಕೊಟ್ಟಿರುವಂತಹ ಈ ಸಾಮರ್ಥ್ಯವನ್ನು ಈ ಒಂದು ಜೀವನದಲ್ಲಿ ಒಳ್ಳೆಯ ಕೆಲಸಗಳಿಗಾಗಿ, ಅಂದರೆ ಆ ಭಗವತ್ ಸೇವೆ ಇರಬಹುದು ಅಥವಾ ಇನ್ನೊಬ್ಬ ಕೆಲಸ ಇರಬಹುದು, ಇಂತಹ ಕೆಲಸಗಳಿಗಾಗಿ ವಿನಿಯೋಗ ಮಾಡಿ ಆ ಭಗವಂತ ಅನುಗ್ರಹಕ್ಕೆ ಪರಿಪೂರ್ಣವಾಗಿ ಪಾತ್ರರಾಗಬೇಕು. ಹಾಗಾಗಿ ಆ ಭಗವಂತನ ಒಂದು ಸೇವೆ, ಇಂತಹ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಸಹ ಭಾಗವಹಿಸಬೇಕು. ಇಂತಹ ಒಂದು ಕಾರ್ಯದಲ್ಲಿ ಜೀವನದಲ್ಲಿ ಎಷ್ಟೇ ವ್ಯವಹಾರಗಳು ಏನೇ ಸಂಬಂಧವನ್ನು ನಮಗೆ ಈ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಸಂಬಂಧವನ್ನು ನಾವು ಖಂಡಿತವಾಗಿಯೂ ಇಟ್ಕೊಳ್ಳೇಬೇಕು. ಇದರಿಂದಲೇ ನಮ್ಮ ಜೀವನ ಅನ್ನೋದು ಉದ್ಧಾರ ಆಗುತ್ತೆ, ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ. ನಾವು ಮಾತ್ರ ಇಟ್ಕೊಳ್ಳೋದಲ್ಲದೆ ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ನಿಜವಾಗ್ಲೂ ನಾನೆಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ನಿಜವಾಗಲೂ ನಮ್ಮ ಮಕ್ಕಳ ಒಂದು ಏಳಿಗೆಯನ್ನು, ಅವರ ಒಂದು ಹಿತವನ್ನು ನಾವು ಬಯಸುವವರೇ ಆದರೆ ಅವರಿಗೆ ಖಂಡಿತವಾಗಿಯೂ ನಮ್ಮ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ನಮ್ಮ ಒಂದು ಧರ್ಮ ಏನಿದೆಯೋ ಇದು ನಮಗೆ ಯಾವ ರೀತಿಯಾದಂತಹ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದೆಯೋ ಅಂತಹ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಕೊಟ್ಟರೆ ಮಾತ್ರ ನಿಜವಾಗಲೂ ಅವರ ಮೇಲೆ ನಮಗೆ ಪ್ರೀತಿ ವಾತ್ಸಲ್ಯಗಳು ಇದ್ದ ಹಾಗೆ. ಅದಿಲ್ಲ, ನಾವು ಅದನ್ನು ಕೊಟ್ಟಿಲ್ಲ, ಬೇರೆ ಏನೇನೋ ಕೊಟ್ಟಿದ್ದೀವಿ, ಇದನ್ನು ಕೊಟ್ಟಿಲ್ಲ ಅಂತಂದರೆ ಅವಾಗ ಅದರಿಂದ ಉಪಯೋಗ ಆಗುವುದಿಲ್ಲ. ಅದನ್ನು ನಿಜವಾಗಲೂ ಮಕ್ಕಳಿಗೆ ಕೊಡಬೇಕಾದದ್ದು ಒಳ್ಳೆಯ ಸಂಸ್ಕಾರ. ಇಂತಹ ಒಂದು ಒಳ್ಳೆಯ ಮಾರ್ಗವನ್ನು ಹೇಗೆ ನಮ್ಮ ಹಿಂದಿನವರು ನಮಗೆ ತೋರಿಸಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಈ ಒಂದು ಒಳ್ಳೆಯ ಮಾರ್ಗವನ್ನು ನಮ್ಮ ಮಕ್ಕಳಿಗೂ ಸಹ ನಾವು ತೋರಿಸಿದರೆ ತದ್ವಾರ ಅವರಿಗೂ ಸಹ ಒಳ್ಳೆಯದಾಗುತ್ತೆ. ಆ ಒಂದು ಸಂಸ್ಕಾರವು ಇನ್ನಷ್ಟು ಜಾಸ್ತಿಯಾಗಿ ಅವರ ಜೀವನದಲ್ಲಿ ಅವರು ಸಹ ಏಳಿಗೆಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ವಿಶೇಷವಾಗಿ ಇಂತಹ ಒಂದು ಉದ್ದೇಶದಿಂದಲೇ, ಅಂದರೆ ಏನೋ ಎಲ್ಲರಿಗೂ ಸಮಾಜದವರೆಲ್ಲರಿಗೂ ಬೇರೆ ಬೇರೆ ರೀತಿಯಂತಹ ಕೆಲಸಗಳು ವ್ಯವಹಾರಗಳು ಅದೆಲ್ಲ ಇದ್ದರೂ ಸಹ ಆ ದೇವರ ಒಂದು ಆರಾಧನೆ ಅನ್ನೋದನ್ನು ಬಿಡಬಾರದು. ಆ ಭಗವದ್ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು. ಭಗವದ್ ಅನುಗ್ರಹದಿಂದ ಸಮಾಜವು ಚೆನ್ನಾಗಿರಬೇಕು, ಏನು ತೊಂದರೆಗಳಾಗದೆ ಎಲ್ಲರೂ ಸಹ ಕ್ಷೇಮವಾಗಿರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಹಿಂದಿನವರು ಈ ರೀತಿಯಾದಂತಹ ಒಂದು ಭಗವದ್ ಆರಾಧನೆಯನ್ನು ಇಟ್ಟುಕೊಂಡಿದ್ದರು, ಅದನ್ನು ಮುಂದುವರಿಸ್ತಾ ಇದ್ದರು. ಹೀಗೆ ಆ ಮುಂದುವರೆದಂತಹ ಪರಂಪರೆಯಲ್ಲಿ ಹಿಂದಿನವರು ಅದನ್ನೆಲ್ಲ ವಿಶೇಷವಾಗಿ ಪ್ರಾರಂಭ ಮಾಡಿ ಅದರಲ್ಲೂ ಈ ಒಂದು ಸ್ಥಳದಲ್ಲಿ ನಾಗದೇವರ ಒಂದು ಆರಾಧನೆಯನ್ನು ಮಾಡುವಂತಹ ಪದ್ಧತಿಯನ್ನು ಹಿಂದಿನವರು ಪ್ರಾರಂಭ ಮಾಡಿ ಅದನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಿಮ್ಮ ಹಿರಿಯರು ಹಿಂದಿನವರು ಅವರೆಲ್ಲರೂ ಸಹ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅನುಸರಿಸಿಕೊಂಡು ಬಂದಿದ್ದಾರೆ. ಅದರಿಂದ ವಿಶೇಷವಾದಂತಹ ದೇವರ ಅನುಗ್ರಹಕ್ಕೆ ಪಾತ್ರರೂ ಸಹ ಅವರು ಆಗಿದ್ದಾರೆ. ಮತ್ತು ವಿಶೇಷವಾಗಿ ಆ ದೇವರ ಅನುಗ್ರಹವು ಹೇಗಾಗಿದೆ ಅನ್ನುವಂತಹ ವಿಷಯವು ಈಗಾಗಲೇ ಎಷ್ಟೋ ಜನರಿಗೆ ಅನುಭವದಲ್ಲೇ ಇರತಕ್ಕಂತಹ ಒಂದು ವಿಷಯವೂ ಆಗಿದೆ. ಇದು ಬರೀ ಯಾವುದೋ ಬಾಯಿ ಮಾತಲ್ಲಲ್ಲ, ಎಷ್ಟೋ ಸಲ ಅನುಭವಿಸಿದಂತಹ ವಿಷಯವೂ ಸಹ ಆಗಿದೆ. ಹಾಗಾಗಿ ಈ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ನೀವೆಲ್ಲರೂ ಸಹ ಅದೇ ರೀತಿಯಂತಹ ಹಿಂದಿನವರು ಹೇಗೆ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದರೋ ಅದೇ ರೀತಿಯಂತಹ ಒಂದು ಶ್ರದ್ಧೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವುದು. ಮತ್ತು ವಿಶೇಷವಾಗಿ ಇದನ್ನು ಇನ್ನೂ ಅಭಿವೃದ್ಧಿಯನ್ನೂ ಸಹ ಮಾಡಿ ಹಿಂದಿನವರು ಏನು ಕೊಟ್ಟಿದ್ದಾರೋ ಅದನ್ನು ಹಾಗೇ ಕಾಪಾಡಿಕೊಳ್ಳುವುದಲ್ಲದೆ ಅದನ್ನು ವಿಶೇಷವಾಗಿ ಅಭಿವೃದ್ಧಿಯನ್ನು ಸಹ ಮಾಡಿದ್ದೀರಿ. ಈ ಹಿಂದೆ ಸುಮಾರು 8-9 ವರ್ಷಗಳ ಹಿಂದೆ ನಾನು ಬಂದಾಗ ಆವಾಗ ಇಲ್ಲಿ ಹೇಗಿತ್ತು, ಇವತ್ತು ನೋಡಿದರೆ ಹೇಗಿದೆ ಅಂತ ನೋಡಿದ್ರೇ ತುಂಬ ಬದಲಾವಣೆ ಆಗಿದೆ ಅಂತ, ತುಂಬ ವಿಶೇಷವಾದಂಥ ಒಂದು ಅಭಿವೃದ್ಧಿಯನ್ನು ಸಹ ಹೊಂದಿದೆ. ಈ ಒಂದು ಸಭಾಭವನವನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಭೋಜನ ಶಾಲೆಯೂ ಇದೆ. ಹೀಗೆ ಅನೇಕ ವಿಧವಾದಂತಹ ಕಾರ್ಯಗಳು ಈ ಸ್ಥಳದಲ್ಲಿ ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡುವುದಲ್ಲದೆ ಈ ದೇವಸ್ಥಾನವನ್ನೂ ಸಹ ತುಂಬ ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಂಡಿರುವುದು ಅದು ಸಹ ತುಂಬ ಸಂತೋಷಕರವಾದಂಥ ಒಂದು ವಿಷಯ. ನಮಗೆ ಎಲ್ಲಾದರೂ ದೇವಸ್ಥಾನ ಅಂತಂದರೆ ಅದು ತುಂಬ ಸ್ವಚ್ಛವಾಗಿರಬೇಕು, ಪವಿತ್ರವಾಗಿರಬೇಕು ಮತ್ತು ಸ್ವಚ್ಛವಾಗಿಯೂ ಇರಬೇಕು. ಅಂದರೆ ಇದಕ್ಕೆ ದೇವಸ್ಥಾನಕ್ಕೆ ಹೋಗುವವರು ಭಕ್ತರೆಲ್ಲರೂ ಸಹ ದೇವಸ್ಥಾನದ ಹೊರಭಾಗವನ್ನು ಸ್ವಚ್ಛ, ಅಂದರೆ
ಹೊರಗೆ ನಾವು ನೋಡುವಂತಹ ವಿಭಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಹಾಗೆ ಒಳಗೆ ನಮ್ಮ ಮನಸ್ಸನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳಬೇಕು. ಈ ಎರಡು ರೀತಿಯಂತಹ ಸ್ವಚ್ಛತೆ ಅನ್ನೋದು ದೇವಸ್ಥಾನದಲ್ಲಿದ್ದಾಗ ಮಾತ್ರ ಅಲ್ಲಿರುವಂತಹ ಪವಿತ್ರತೆ, ಅಲ್ಲಿರುವಂತಹ ದೇವರ ಸಾನ್ನಿಧ್ಯ ವಿಶೇಷವಾಗಿರುತ್ತೆ. ತದ್ವಾರ ದೇವರು ಸಹ ಸಂತುಷ್ಟರಾಗ್ತಾರೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಲೌಕಿಕ ವಿಚಾರಗಳು ಅದನ್ನೆಲ್ಲ ಹೊರಗಡೆನೇ ಬಿಟ್ಟು ಹೋಗಬೇಕು. ಅದನ್ನೆಲ್ಲ ಮನಸ್ಸಿನಿಂದ ತೆಗೆದು ಹಾಕಬೇಕು. ಆ ಒಂದು ಸ್ವಲ್ಪ ಹೊತ್ತು ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಎಷ್ಟೊತ್ತು, ಸ್ವಲ್ಪ ಹೊತ್ತು. ಎಲ್ಲರೂ ಸಹ ಸಮಯ ಸಿಕ್ಕಿದಾಗ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗೋದು. ಅಲ್ಲೊಂದು 5 ನಿಮಿಷ, 10 ನಿಮಿಷ, ಒಂದು 15 ನಿಮಿಷ, ಅರ್ಧ ಗಂಟೆ, ಹೆಚ್ಚಂದರೆ 1 ಗಂಟೆ. ಯಾವುದಾದ್ರೂ ಬಹಳ ದೊಡ್ಡ ಉತ್ಸವ ಅಂತಿದ್ದರೆ ಆವಾಗ 1 ಗಂಟೆಗಿಂತ ಜಾಸ್ತಿ ಕಾಲ, ಅದು ತುಂಬ ಅಪರೂಪ. ಅದು ಬಿಟ್ಟರೆ ಅಷ್ಟೊತ್ತಿನೊಳಗೆ. ಆದರೆ ಅಷ್ಟು ಸಮಯವನ್ನಾದರೂ ಬೇರೆ ಸಮಯದಲ್ಲಿ ವ್ಯವಹಾರಗಳು, ಕೆಲಸಗಳು ಅದೆಲ್ಲ ಇದ್ದೇ ಇರುತ್ತೆ, ಅದು ಅನಿವಾರ್ಯ. ಆದರೆ ಇಲ್ಲಿಗೆ ಬರುವಂತಹ ಆ ಸ್ವಲ್ಪ ಹೊತ್ತಾದರೂ ಎಲ್ಲ ವಿಧವಂತಹ ಲೌಕಿಕ ವಿಚಾರಗಳನ್ನು, ಲೌಕಿಕ ಚಿಂತನೆಗಳನ್ನು ಬಿಟ್ಟು ಪರಿಪೂರ್ಣವಾಗಿ ನಮ್ಮ ಮನಸ್ಸಿನಲ್ಲಿ ಆ ಸರ್ವಶಕ್ತನಾಗಿರ್ತಕ್ಕಂತಹ ಭಗವಂತನನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಅಲ್ಲಿಗೆ ಹೋದಾಗ ಅಲ್ಲಿಗೆ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ, ಆ ದೇವಸ್ಥಾನದಲ್ಲಿ ಪವಿತ್ರತೆಯೂ ಸಹ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹೋದಾಗ ಮಾತ್ರವೇ ಭಗವಂತನನ್ನು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಬರೀ ಬೇರೆ ವಿಚಾರಗಳನ್ನೇ ತುಂಬಿಕೊಂಡು ಇಟ್ಟುಕೊಂಡ್ರೆ ಆಗ ಭಗವಂತನಿಗೆ ಸ್ಥಾನವೇ ಇರುವುದಿಲ್ಲ. ಅದನ್ನು ಖಾಲಿ ಮಾಡಿಕೊಂಡು ಮನಸ್ಸನ್ನು ಪರಿಪೂರ್ಣವಾಗಿ ಬೇರೆ ವಿಚಾರಗಳನ್ನೆಲ್ಲ ಸ್ವಲ್ಪ ಆ ಸಮಯಕ್ಕಾದರೂ ತೆಗೆದು ಹೊರಗಿಟ್ಟು ನಾವು ಒಳಗೆ ಹೋದರೆ ದೇವರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಈ ಒಂದು ಪವಿತ್ರವಾದಂತಹ, ಈ ಸ್ವಚ್ಛವಾದಂತಹ ವಾತಾವರಣವನ್ನು ಸಹ ಇಲ್ಲಿ ಕಾಪಾಡಿಕೊಂಡು ಬರ್ತಾ ಇರುವುದು, ಅದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದೇ ರೀತಿಯಂತಹ ಶ್ರದ್ಧೆಯಿಂದ ಇಲ್ಲಿ ನಿರಂತರ ಇದೇ ರೀತಿಯಂತಹ ಸೇವೆಗಳು ಎಲ್ಲವೂ ಸಹ ಚೆನ್ನಾಗಿ ನಡೀಲಿ. ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಲಭಿಸಲಿ. ಈ ಒಂದು ವಿಷಯದಲ್ಲಿ ಮಾತ್ರ ಎಲ್ಲರೂ ಸಹ ಇದೇ ರೀತಿಯಂತಹ ಒಂದು ಐಕಮತ್ಯದಿಂದ, ಯಾವುದೇ ವಿಧವಾದಂತಹ ಭೇದಗಳಿಲ್ಲದೆ ಇದೇ ರೀತಿಯಂತಹ ಐಕಮತ್ಯದಿಂದ ಈ ಒಂದು ಕಾರ್ಯವನ್ನು ಈ ಒಂದು ಕಾರ್ಯದಲ್ಲಿ ಇಷ್ಟು ಜನ ಎಲ್ಲರೂ ಸೇರಿ ಮಾಡಿರುವುದರಿಂದ ವಿಶೇಷವಾಗಿ ಇಷ್ಟು ಚೆನ್ನಾಗಿ ಇದು ನಡೀತಾ ಇದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದೇ ರೀತಿಯಾಗಿ ಯಾವುದೇ ವಿಧವಾದಂತಹ ಭಿನ್ನಾಭಿಪ್ರಾಯಗಳಿಲ್ಲದೆ ಸದಾಕಾಲ ಸಮಾಜವು ಒಗ್ಗಟ್ಟಾಗಿದ್ದು ಇಲ್ಲಿ ಈ ಭಗವಂತನ ಸೇವೆಯನ್ನು ಮತ್ತು ತಮ್ಮ ನಿಮ್ಮ ವ್ಯವಹಾರಗಳು ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಚಾರೋಡಿ ಮೇಸ್ತ ಸಮಾಜವು ಹಿಂದಿನಿಂದಲೂ ಸಹ ಈ ಒಂದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳ ಪ್ರೀತಿಪಾತ್ರವಾಗಿರ್ತಕ್ಕಂತಹ ಶಿಷ್ಯ ಸಮಾಜವಾಗಿದೆ. ಪ್ರತಿ ವರ್ಷವೂ ಸಹ ಸಮಾಜದವರು ಶೃಂಗೇರಿಗೆ ಬರುವುದು, ಅಲ್ಲಿ ಹಿಂದಿನಿಂದಲೂ ಸಹ ಅನೇಕ ವರ್ಷಗಳಿಂದ ನಡೆದು ಬರ್ತಾ ಇದೆ. ಅನೇಕ ಪ್ರಾಂತ್ಯಗಳಿಂದ, ಬೇರೆ ಬೇರೆ ವಿಧವಂತಹ ಪ್ರಾಂತ್ಯಗಳಿಂದ, ಇವತ್ತೂ ಸಹ ಇಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಂದ ಸಮಾಜದವರು ಇಲ್ಲಿ ಉಪಸ್ಥಿತರಿದ್ದೀರಿ. ಸಾಗರ, ಹೊನ್ನಾವರ ಮೊದಲಾದ ಪ್ರಾಂತ್ಯಗಳಿಂದಲೂ ಸಹ ಇವತ್ತು ಇಲ್ಲಿ ಉಪಸ್ಥಿತರಿದ್ದೀರಿ. ಹೀಗೆ ಅನೇಕ ಪ್ರಾಂತ್ಯಗಳಿಂದ ಪ್ರತಿ ವರ್ಷ ಶೃಂಗೇರಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗುವುದು ಅನ್ನುವುದು ಹಿಂದಿಂದಲೂ ನಡೀತಾ ಇದೆ. ಹಾಗೆ ನಾವು ಯಾತ್ರೆಯಲ್ಲಿ ಈ ಪ್ರಾಂತ್ಯಗಳಿಗೆ ಬಂದಾಗ ಇಂತಹ ನಿಮ್ಮ ದೇವಸ್ಥಾನಗಳಿಗೆ ಬರುವುದು ಅನ್ನುವುದು ಸಹ ಹಿಂದಿನಿಂದಲೂ ನಡೀತಾ ಇರುವಂತಹ ಒಂದು ವಿಷಯವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ, ಸಮಾಜದವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಶ್ರಮಿಸಿದಂತಹ ಎಲ್ಲರಿಗೂ ಸಹ, ಎಲ್ಲ ಸಮಾಜದವರು, ಎಲ್ಲ ಸಮಾಜದ ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ಸಜ್ಜನರು ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಸಮಾಜದ ಎಲ್ಲ ಮುಖಂಡರಿಗೂ, ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ಉಮೇಶ್ ಮೇಸ್ತಾ ಅವರು ಹಿಂದಿಂದಲೂ ಸಹ ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಶ್ರಮಿಸ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಗಳು ಎಲ್ಲವೂ ಸಹ ಚೆನ್ನಾಗಿ ನಡೀತಾ ಇರುವುದು, ಎಲ್ಲರೂ ಸಹ ಅವರ ಜೊತೆಗೆ ಇದ್ದು ಈ ರೀತಿಯಾಗಿ ಇದನ್ನು ನಡೆಸ್ತಾ ಇರುವುದು, ಅವರು ಇದನ್ನು ನಡೆಸುವುದರಲ್ಲಿ ವಿಶೇಷವಾಗಿ ಶ್ರಮಿಸ್ತಾ ಇದ್ದಾರೆ. ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಸಜ್ಜನರು, ಎಲ್ಲ ವಿದ್ವಾಂಸರು, ಎಲ್ಲ ವೈದಿಕರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಗಿಸ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.
ಸನ್ನಿಧಾನದ ಪದಮೂಲದಲ್ಲಿ ಇದ್ದ ನಾವು ಮತ್ತೊಮ್ಮೆ ನಾವು ಸನ್ನಿಧಾನದ ಬಗ್ಗೆ ಜಾಗೃತರಾಗಬೇಕಾಗಿದೆ. ಯಾವ ಕಾಶ್ಮೀರದ ಹೆಸರನ್ನು ಕೇಳಿದಾಗ ಜನ ಭಯಭೀತರಾಗುತ್ತಿದ್ದರೋ ಅಂಥ ಕಾಶ್ಮೀರದಲ್ಲಿ ತಾಯಿ ಶಾರದೆಯನ್ನು ಪ್ರತಿಷ್ಠಾಪಿಸಿ ಬ್ರಹ್ಮಕುಂಭಾಭಿಷೇಕವನ್ನು ನೆರವೇರಿಸಿ ಜಗತ್ತಿಗೆ ಮಂಗಲವನ್ನು ಅನುಗ್ರಹಿಸಿದಂಥ ಪಾವನ ಸನ್ನಿಧಾನದ ಪದಮೂಲದಲ್ಲಿ ನಾವಿದ್ದೇವೆ ಎನ್ನುವುದನ್ನು ಮತ್ತೊಮ್ಮೆ ಅರ್ಥೈಸಿಕೊಳ್ಳುತ್ತಾ ಮಂಗಲ ಮಾತುಗಳೇ ಮಂಗಲ ಮಂತ್ರಾಕ್ಷತೆಯಾಗಿ ಅರಸಿ ಆರೈಸಿದಂಥ ಸನ್ನಿಧಾನಕ್ಕೆ ಪದತಲಗಳಿಗೆ ನಾವು ಅಣೆಹಚ್ಚಿ ನಮಸ್ಕರಿಸುತ್ತಾ ಸಮಸ್ತ ಭಕ್ತಾದಿಗಳ ಪರವಾಗಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ಎಡಭಾಗದಲ್ಲಿರುವ ಚಪ್ಪರದಲ್ಲಿ ಅನ್ನಪ್ರಸಾದ ವಿತರಣೆ ಪ್ರಾರಂಭವಾಗಿದೆ. ಭಕ್ತಾದಿಗಳು ಸಾವಕಾಶವಾಗಿ ಸರತಿ ಸಾಲಿನಲ್ಲಿ ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಭಕ್ತಾದಿಗಳು ಯಾರು ನುಗ್ಗಲಿಗೆ ಅವಕಾಶವನ್ನು ಮಾಡಿಕೊಡಬಾರ್ದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇವರ ನಾಗಮಂಡಲೋತ್ಸವದ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಇದೀಗಾಗಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಸ್ವಸಹಾಯ ಪದ್ಧತಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಭಕ್ತಾಭಿಮಾನಿಗಳು ಯಾವುದೇ ರೀತಿಯಲ್ಲಿ ನೂಕುನುಗ್ಗಲು ಮಾಡಿದರೆ ಶಾಂತ ಚಿತ್ತವಾಗಿ ಶ್ರೀ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮದ ಸೇವಕರ್ತರಾಗಿ ಕಾರ್ವಿ ಸಮಾಜ ಬೆಣಗೆರೆ ಹಾಗೂ ನಾಯಕವಾಡಿ. ಅದೇ ರೀತಿ ತಾರೀಕು 31/3/2025 ಸೋಮವಾರದಂದು ಶ್ರೀದೇವರ ಧಾರ್ಮಿಕ ಪೂಜಾ ವಿಧಾನಗಳು
ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ. ನಾಗಮಂಡಲೋತ್ಸವದ ಶ್ರೀ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಇದೀಗಾಗಲೇ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಅಮೃತಸರದಿಂದ ಬ್ರಹ್ಮಕಲಶೋಪದೇಶಕ ನಡೆದಿದೆ. ಅದೇ ರೀತಿ ಮಹಾಪೂಜೆ, ಜಗದ್ಗುರುಗಳ ಆಶೀರ್ವಚನ ಹಾಗೆ ಫಲಮಂತ್ರ ಭಿಕ್ಷತೆ ನಡೀತಾ ಇದೆ. ಇದೀಗಾಗಲೇ ಅನ್ನ ಸಂತರ್ಪಣೆ ಭಕ್ತಾದಿಗಳಲ್ಲಿ ವಿನಂತಿ, ಪಾದಪೂಜೆ, ಭಿಕ್ಷಾವಂದನೆ ರಶೀದಿ ಇರುವವರು ಗುರುಗಳ ಪಕ್ಕದಲ್ಲಿ ಇರೋರ ತೋರಿಸ್ಬಿಟ್ಟು ಪ್ರಸಾದವನ್ನು ಸ್ವೀಕರಿಸಬೇಕು. ಕಾಣಿಕೆಯನ್ನು ಸಮರ್ಪಿಸುವಂಥವರು ಇಲ್ಲಿ ಬಂದು ತೆಗಿಬಾರ್ದು, ಮೊದಲೇ ತೆಗೆದಿಟ್ಕೊಳ್ಬೇಕು. ಇಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರ ಪಾದುಕೆಗಳಿರುತ್ತೆ. ಕಾಣಿಕೆ ಸಮರ್ಪಿಸುವಂಥವರು ಮೊದಲೇ ತೆಗೆದಿಟ್ಕೊಂಡು ಬಂದು ಸಮರ್ಪಿಸಬಹುದು. ದಯವಿಟ್ಟು ಊಟ ಮಾಡ್ಕೊಂಡು ಯಾರೂ ಬರಬಾರ್ದು. ಶರ್ಟ್ ಬನಿಯನ್ ಹಾಕ್ಕೊಂಡು ಯಾರೂ ಬರಬಾರ್ದು. ಶರ್ಟ್ ಬನಿಯನ್ ತೆಗೆದಿಟ್ಟು ಬರಬೇಕು. ದಯವಿಟ್ಟು ಊಟ ಮಾಡ್ಕೊಂಡು ಯಾರೂ ಬರಬೇಡಿ. ಅದೇ ರೀತಿ ಶ್ರೀದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸುವ ಭಕ್ತಾಭಿಮಾನಿಗಳು ದಯವಿಟ್ಟು ಶಾಂತ ರೀತಿಯಲ್ಲಿ ನಿಶ್ಚಂಬರತೆಯಿಂದ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸ್ವೀಕರಿಸಬೇಕು. ಅದೇ ರೀತಿ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ನಾಗಮಂಡಲೋತ್ಸವದ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಇದೀಗಾಗಲೇ ಈ ಒಂದು ದೇವತಾನುಗ್ರಹ ಕಾರ್ಯಕ್ರಮ ನಡೀತಾ ಇದೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಅನ್ನ ಸಂತರ್ಪಣೆಯ ಸೇವಾಕರ್ತರು ಕಾರ್ವಿ ಸಮಾಜ ಬೆಣಗೇರಿ ನಾಯ್ಕವಾಡಿ. ಹಾಗೆ ಈ ಒಂದು ಅನ್ನ ಸಂತರ್ಪಣೆಯ ವಿತರಣೆಯಲ್ಲಿ ಸೇವಾಕರ್ತರಾಗಿ ಅದೇ ರೀತಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡಿರತಕ್ಕಂಥ ಎಲ್ಲರೂ ಕೂಡ ಭಕ್ತಾಭಿಮಾನಿಗಳಲ್ಲಿ ಶಾಂತ ರೀತಿಯಲ್ಲಿ ಶ್ರೀ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ದೇವತಾನುಗ್ರಹ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾವು ತುಂಬಿರುವುದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸೇವಾಕರ್ತರಾಗಿರ್ತಕ್ಕಂಥ ಕಾರ್ವಿ ಸಮಾಜ ಬೆಣಗೇರಿ ನಾಯ್ಕವಾಡಿ ಇವರಿಗೆ ಕುಟುಂಬಸ್ಥರಿಗೆ ಹಾಗೆ ಇವರು ಮಾಡಿರತಕ್ಕಂಥ ಉದ್ಯೋಗದಲ್ಲಿ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ಶ್ರೀನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇದರ ಆಡಳಿತ ಮಂಡಳಿಯ ಪರವಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ.
ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಈ ಒಂದು ಬ್ರಹ್ಮಕಲಶೋತ್ಸವ ನಡೆದಿದೆ. ಈ ಒಂದು ದೇವತಾನುಗ್ರಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ, ಊರ ಎಲ್ಲ ಭಕ್ತಾಭಿಮಾನಿಗಳಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ಶ್ರೀನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇವರ ಆಡಳಿತ ಮಂಡಪವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸುವ ಭಕ್ತಾಭಿಮಾನಿಗಳು ದಯವಿಟ್ಟು ಊಟ ಆದವ್ರು ಯಾರು ಬರಬಾರ್ದು, ಶರ್ಟ್ ಬನಿಯನ್ ಹಾಕೊಂಡು ಬರಬಾರ್ದು. ಹಲೋ, ಭಕ್ತಾಭಿಮಾನಿಗಳಲ್ಲಿ ಒಂದು ವಿಜ್ಞಾಪನೆ. ದಯವಿಟ್ಟು ದೇವರ ಅನ್ನಪ್ರಸಾದವನ್ನು ಸ್ವಯಂ ಪದ್ಧತಿಯಲ್ಲಿ ಸ್ವೀಕರಿಸಿರ್ತಕ್ಕಂಥ ಭಕ್ತಾಭಿಮಾನಿಗಳು ತಮ್ಮ ಊಟದ ತಟ್ಟೆಯನ್ನು ಊಟ ಮಾಡಿದ ತದನಂತರ ಅನ್ನಪ್ರಸಾದದ ಹೊರಗಡೆ ಇಟ್ಟಿರತಕ್ಕಂಥ ಕಪ್ಪು ಚೀಲದಲ್ಲಿ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ಈ ಒಂದು ದೇವತಾನುಗ್ರಹ ಕಾರ್ಯಕ್ರಮ, ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಸಹಭಾಗಿತ್ವವನ್ನು ಕಾಪಾಡಿಕೊಡುವಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ತಾರೀಕು 31/3/2025 ಸೋಮವಾರದಂದು ಶ್ರೀದೇವರ ಬೆಳಿಗ್ಗೆ 6ರಿಂದ ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ವಿಧಿವಿಧಾನಗಳು ನಡೆಯಲಿಕ್ಕಿದೆ. ತದನಂತರ ಮಧ್ಯಾಹ್ನ 12ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ ಗಂಟೆ 7ಕ್ಕೆ ಸರಿಯಾಗಿ ಹಾಲುಟ್ಟು ಸೇವೆ, ಹಾಗೆ ರಾತ್ರಿ ಗಂಟೆ 8:30ಕ್ಕೆ ಸರಿಯಾಗಿ ಅಷ್ಟ ಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ರಮ, ನಂತರದ ಮಂತ್ರಾಕ್ಷತೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ದೇವತಾನುಗ್ರಹ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಂದಿಗೆ ಭಾಗಿತ್ವವನ್ನು ಕಂಡುಕೊಂಡು ಊರ ಎಲ್ಲ ಭಕ್ತ ಮಾಸ್ಟರು ನಮ್ಮೊಂದಿಗೆ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಶ್ರೀನಾಗ ದೇವಸ್ಥಾನ ಬೆಣಗೇರಿ ಗುಚ್ಚಾಡಿ ಇದರ ಆಡಳಿತ ಮಂಡಳಿ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಸ್ವಲ್ಪ ಬೇಗ ಬರಬೇಕು. ಊಟ ಆದ ನಂತರ ಯಾರು ಮಂತ್ರಾಕ್ಷತೆ ತಗೊಳ್ಬಾರ್ದು, ಶರ್ಟ್ ಬನಿಯನ್ ಹಾಕೊಂಡು ಬರಬಾರ್ದು, ಶರ್ಟ್ ಬನಿಯನ್ ತೆಗೆದಿಟ್ಟು ಬರಬೇಕು. ಕಾಣಿಕೆ ಸಮರ್ಪಿಸುವಂಥವರು ಇಲ್ಲಿ ಬಂದು ತೆಗಿಬಾರ್ದು, ದಯವಿಟ್ಟು ಮೊದಲೇ ತೆಗೆದಿಟ್ಕೊಳ್ಬೇಕು. ಇಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರ ಪಾದುಕೆಗಳಿರುತ್ತೆ. ಕಾಣಿಕೆ ಸಮರ್ಪಿಸುವಂಥವರು ಮೊದಲೇ ತೆಗೆದಿಟ್ಕೊಂಡು ಬಂದು ಸಮರ್ಪಿಸಬಹುದು. ಹಲೋ
ಅದೇ ರೀತಿ ಶ್ರೀನಾಗ ದೇವಸ್ಥಾನ ಬೆಣಗೆರೆ ಗುಜ್ಜಾಡಿಯ ಸ್ವಯಂ ಸೇವಕರು ಆದಷ್ಟು ಬೇಗನೆ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಭಕ್ತಾಭಿಮಾನಿಗಳಿಗೆ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಲಿ ಅನುವು ಮಾಡಿಕೊಡಬೇಕು. ಅದೇ ರೀತಿ ಯಾವುದೇ ನುಗ್ಗಲು ಆಗದಂತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಸ್ವಲ್ಪ ಬೇಗ ಬೇಗ ಬರಬೇಕು. ಶರ್ಟ್ ಬನಿಯನ್ ಹಾಕೊಂಡು ಯಾರು ಬರಬಾರ್ದು. ದಯವಿಟ್ಟು ಊಟ ಆದಮೇಲೆ ಯಾರು ಮಂತ್ರಾಕ್ಷತೆ ತಗೊಳ್ಬಾರ್ದು. ಅದೇ ರೀತಿ ಶ್ರೀನಾಗ ದೇವಸ್ಥಾನ ಬೆಣಗೇರಿ ಗುಜ್ಜಾಡಿ ಇದರ ಹೊರಕಾಣಿಕೆಯ ಜವಾಬ್ದಾರಿಯಾಗಿ ತಾರೀಕು 29/3/2025 ಶನಿವಾರದಂದು ಸಂಜೆ ಗಂಟೆ 4ಕ್ಕೆ ಸರಿಯಾಗಿ ತ್ರಾಸಿ ಗೊಂಗೊಳ್ಳಿ ಗುಜ್ಜಾಡಿ ಮಾರ್ಗವಾಗಿ ಹೊರಕಾಣಿಕೆ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಹೊರಕಾಣಿಕೆ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರಿಗೆ ಹೊರಕಾಣಿಕೆಯನ್ನು ನೀಡುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀನಾಗ ದೇವಸ್ಥಾನ ಬೆಣಗೇರಿ ಗುಜ್ಜಾಡಿ ಈ ಒಂದು ನಾಗಮಂಡಲೋತ್ಸವದ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಹೊರಕಾಣಿಕೆ ಕಾರ್ಯಕ್ರಮ ಕೂಡ ತಾರೀಕು 29/3/2025 ಶನಿವಾರದಂದು ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಸಂಜೆ ಗಂಟೆ 4ಕ್ಕೆ ಸರಿಯಾಗಿ ತ್ರಾಸಿ ಗೊಂಗೊಳ್ಳಿ ಗುಜ್ಜಾಡಿ ಮಾರ್ಗವಾಗಿ ಹೊರಕಾಣಿಕೆ ಮೆರವಣಿಗೆ ನಡೆಯಲಿಕ್ಕಿದೆ. ಈ ಒಂದು ದೇವಕೋತ ಅನುಗ್ರಹ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೊರಕಾಣಿಕೆ ಕಾರ್ಯಕ್ರಮದಲ್ಲಿ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಶ್ರೀನಾಗ ದೇವಸ್ಥಾನ ಬೆಣಗೇರಿ ಗುಜ್ಜಾಡಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ತಾರೀಕು 31/3/2025 ಸೋಮವಾರದಂದು ಶ್ರೀದೇವರಿಗೆ ಬೆಳಿಗ್ಗೆ 6 ಗಂಟೆಯಿಂದ ಪೂಜಾ ವಿಧಿವಿಧಾನಗಳು ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅದೇ ರೀತಿ ಮಧ್ಯಾಹ್ನ 12 ಗಂಟೆಯಿಂದ ಶ್ರೀದೇವರ ದಯವಿಟ್ಟು ಊಟ ಮಾಡ್ಕೊಂಡು ಯಾರು ಮಂತ್ರಾಕ್ಷತೆ ತಗೊಳ್ಬಾರ್ದು. ದಯವಿಟ್ಟು ಶರ್ಟ್ ಬನಿಯನ್ ಹಾಕೊಂಡು ಬರಬಾರ್ದು.
ಈಗಾಗಲೇ ಶ್ರೀನಾಗ ದೇವಸ್ಥಾನ ಬೆಣಗೆರೆ ಗುಜ್ಜಾಡಿಯಲ್ಲಿ ಜಗದ್ಗುರುಗಳ ಅಭಯಹಸ್ತದಿಂದ ಬ್ರಹ್ಮಕಲಶೋತ್ಸವ ನಡೆದಿದ್ದು ಇದೀಗ ಜಗದ್ಗುರುಗಳು ನಮಗೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಿರ್ಗಮಿಸ್ತಾ ಇದ್ದಾರೆ.